ಹೋದ್ರೆ ಸಾವು ಗ್ಯಾರಂಟಿ. ಅಪಾಯದ ಅಂಚಿನಲ್ಲಿವೆ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳು. ಮರಣದ ಮಾರ್ಗಕ್ಕೆ ಸಿಗಲ್ವಾ ಮುಕ್ತಿ? ಎಸ್, ಇದೇ ಹೊತ್ತಿನ ವಿಶೇಷ. ಸಾವಿನ ದಾರಿ, ಮುಕ್ತಿ ಯಾವಾಗ? ನಾನು ಲೋಕೇಶ್ ಹಾಲಹಳ್ಳಿ. ಎಸ್, ಈಗಾಗಲೇ ನಾವು ದಿನ ಬೆಳಗಾದ್ರೆ ನೋಡ್ತಾನೆ ಇದ್ದೇವೆ. ಈ ಕುರಿತಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿವೆ. ದಿನ ಬೆಳಗಾದ್ರೆ ನಾವು ಕೇಳ್ತಾನೆ ಇದ್ದೇವೆ, ಅಲ್ಲಿ ಆಕ್ಸಿಡೆಂಟ್ ಆಯ್ತು, ಇಲ್ಲೇ ಆಕ್ಸಿಡೆಂಟ್ ಆಯ್ತು. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ರಾಜ್ಯ ಹೆದ್ದಾರಿಗಳಾಗಿರ್ಬೋದು, ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ, ಡಾಂಬರೀಕರಣ ಆಗಿಲ್ಲ, ಹಾಗೂ ಇಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಕೂಡ ನಡೀತಾ ಇಲ್ಲ. ಎಲ್ಲವೂ ಕೂಡ ವಿಳಂಬವಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಈ ರೀತಿ ಆಗಿರೋದ್ರಿಂದ ಹಲವಾರು ಅಪಘಾತಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳು. ಇಲ್ಲಿ ಟೋಲ್ ಸುಂಕವನ್ನ ಪಾವತಿ ಮಾಡ್ಕೋತಾರೆ, ಟೋಲ್ ಗೇಟ್ಗಳಲ್ಲಿ ಟೋಲ್ ಗಳನ್ನ ವಸೂಲು ಮಾಡ್ತಾರೆ. ಆದ್ರೆ ಟೋಲ್ ಗಳನ್ನ ವಸೂಲು ಮಾಡಿ ಕೂಡ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸಗಳೇನಾದ್ರೂ ನಡೀತಿದೆಯಾ, ಅಥವಾ ಹೇಗೆ ಇಲ್ಲಿನ ಪರಿಸ್ಥಿತಿ ಈಗ ಹೇಗಿದೆ? ಇದಕ್ಕೆಲ್ಲ ಶಾಶ್ವತ ಪರಿಹಾರ ಸಿಗಲ್ವಾ? ಈ ಕುರಿತಾಗಿ ಇವತ್ತು ನಾವು ಹೆಚ್ಚಿನ ಚರ್ಚೆಯನ್ನ ಮಾಡ್ತೇವೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿದ್ದಾರೆ ಉಡುಪಿ ಭಾಗದ ಸಾಮಾಜಿಕ ಕಾರ್ಯಕರ್ತರಾದಂತಹ ನಿತ್ಯಾನಂದ ಒಳಕಾಡ್ರವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾದಂತಹ ಹರೀಶ್ ಕಿಣಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಸಿನಿಮಾ ನಟರು ಆದಂತಹ ಸಂದೀಪ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಬಿಜೆಪಿ ಜಿಲ್ಲಾ ಸಹ ವಕ್ತಾರರಾದಂತಹ ಶಿವಕುಮಾರ್ ಅಂಬಲಪಾಡಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ಸ್ವಾಗತ ಸರ್. ಎಸ್, ನಾನು ಮೊದಲಿಗೆ ನಿತ್ಯಾನಂದ ಒಳಕಾಡ್ರವರಲ್ಲಿ ಬರ್ತೇನೆ. ಏನ್ ಸರ್ ಇದೆಲ್ಲ ಏನಾಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಯಾಕಂದ್ರೆ ನೀವು ನೀವು ಒಂದು ನೋಡುವಾಗ ಪಬ್ಲಿಕ್ ಅಲ್ಲಿ ಈ ರೀತಿಯಾದ ಒಂದು ವಾತಾವರಣ ಈಗಾಗಲೇ ನಿರ್ಮಾಣವಾಗಿದೆ. ಎಲ್ಲಿ ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟ್ಗಳು, ಎಲ್ಲಿ ನೋಡಿದ್ರು ಕೂಡ ರಸ್ತೆ ಸರಿ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ರಾಜ್ಯ ಹೆದ್ದಾರಿ ಆಗಿರ್ಬೋದು, ರಸ್ತೆಗಳು ಈಗ ವಿಳಂಬ ರೀತಿಯಲ್ಲಿ ಕೆಲಸ ಕಾಮಗಾರಿಗಳು ನಡೀತಾ ಇರ್ತಕ್ಕಂಥದ್ದು. ಇದರಿಂದ ಸಾರ್ವಜನಿಕ ವಲಯದಲ್ಲಿ ಎಷ್ಟೆಲ್ಲ ಕಷ್ಟಗಳಾಗ್ತಾ ಇವೆ, ಅಪಘಾತಗಳಾಗ್ತವೆ. ಏನ್ ಹೇಳ್ತಾರೆ ಸರ್ ಈ ಕುರಿತಾಗಿ ನೀವು? ಇವಾಗ ತಮ್ಮ ಟೈಟಲ್ ಏನಿದೆ, ಸಾವಿನ ದಾರಿ ಅಂತ ಹೇಳಿ, ಅದು ಇವತ್ತಿನ ಒಂದು ಬಹಳ ಒಂದು ಪ್ರಾಮುಖ್ಯವಾದಂಥ. ಸಾವಿನ ದಾರಿಯನ್ನೇ ಈಗ ಹೋಗ್ಬೇಕಾಗ್ತದೆ. ಈಗ ನಮ್ಮ ಹೈವೇ, ರಾಜ್ಯ ಹೆದ್ದಾರಿ ಆಗಲಿ, ರಾಷ್ಟ್ರೀಯ ಹೆದ್ದಾರಿ ಆಗಲಿ. ಈಗ ನೋಡಿ, ಅಪ್ ಟು ನಮ್ಮಲ್ಲಿ ಕರಾವಳಿ ಬೈಪಾಸ್ನಲ್ಲಿ ಎಷ್ಟು ಗುಂಡಿಗಳಿವೆ, ಜನರು ಹೋಗುವಂತ ಪರದಾಟಗಳು ಹೇಗಿದೆ. ಮಳೆ ಬಂದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೈವೇ ಯಾವುದು ಅಂತ ಗೊತ್ತಾಗ್ತಿಲ್ಲ, ರೋಡ್ ಯಾವುದು, ಹೈವೇ ಯಾವುದು ಅಂತೇಳಿ ಗೊತ್ತಾಗ್ತಿರಲಿಲ್ಲ. ಮೊನ್ನೆ ಮಳೆಗೆ ಸಿಕ್ಕಾಪಟ್ಟೆ ನಾವು ಅಲ್ಲಿ ಏನು ದೊಡ್ಡ ರೀತಿಯ ಪ್ರಮಾಣದಲ್ಲಿ ಏನೋ ಒಂದು ಆಗ್ಬೇಕಂತ ಹೇಳಿ ಆಗುವ ಗಣಾಂತರವನ್ನು ನಾವಲ್ಲಿ ಸ್ವಲ್ಪ ತಣ್ಣಗಾಗಿ ಮಾಡಿದಂಥ ಸಂದರ್ಭಗಳು ಇತ್ತು. ಹಾಗೆಯೇ ಕೂಡ ಇಲ್ಲಿ ಕುಂದಾಪುರ ನಂತರ ಪುನಃ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಆದಂಥ ಘಟನೆ ಇವತ್ತಿನ ಮಧ್ಯಾಹ್ನ ನಾನು ಒಂದು ಮಣಿಪಾಲಕ್ಕೆ ಒಂದು ಎಮರ್ಜೆನ್ಸಿ ಒಂದು ಪೇಷಂಟ್ ಅನ್ನು ನಾನು ಕರ್ಕೊಂಡೋಗಿ ಹಾಕಿದೆ. ಬರುವಾಗ ಒಂದು ಬೈಕ್ ಸವಾರ ಹೊಂಡ ತಪ್ಪಿಸಲು ಹೋಗಿ ಹಿಂದಿನ ಸವಾರ ಕೆಳಬಿದ್ದು. ನೋಡುವಾಗ ಸಣ್ಣ ಸಣ್ಣ ಹೊಂಡಗಳಾಗಿ ಕಾಣ್ತದೆ. ಹಿಂದಿನ ಸವಾರರು ಯಾಕಂತ ಹೇಳಿದ್ರೆ ಹಿಂದೆ ಸವಾರರು ಇದ್ದವರಿಗೆ ತುಂಬಾ ಪೆಟ್ಟು. ನಾನು ಏನೇ ತಕ್ಷಣ ಅವರನ್ನು ನನ್ನ ಆಂಬ್ಯುಲೆನ್ಸ್ ಅಲ್ಲಿ ಹಾಕಿಕೊಂಡು ನಾನು ಮುಂದೆ ಬಂದೆ. ಅವ್ರು ಹೇಳಿದ್ರು ನನಗೆ ಎಷ್ಟು ಡ್ಯಾಮೇಜ್ ಆಗಲಿಲ್ಲ, ಅಷ್ಟೇನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ರು. ಕಡೆಗೆ ನೋಡುವಾಗ ಅವರ ಸೊಂಟದ್ದು ಕೀಲಿ ಹೋಗಿದೆ. ಅಂದ್ರೆ ಅವ್ರಿಗೆ ಆ ಹೊತ್ತಿಗೆ ಗೊತ್ತಾಗ್ಲಿಲ್ಲ. ಈಗ ಅಂತ ಸೊಂಟದ ಕೀಲುಗಳು, ಕಾಲು ಓದುಗಳು, ತಲೆಗೆ ಪೆಟ್ಟಾದವುಗಳು ಬಹಳಷ್ಟು ಘಟನೆಗಳು ನಮ್ಮ ಕಲ್ಸಂಕದಿಂದ ಅಪ್ ಟು ಎಲ್ಲಿ ನಮ್ಮ ಪರ್ಕಳದವರೆಗೆ ಆಗ್ತಾ ಉಂಟು ಡೈಲಿ. ಅದು ಯಾರಿಗೆ ಗೊತ್ತಾಗುದಿಲ್ಲ. ಪಾಪ ಅವರು ನಾಚಿಕೆ ಆಗ್ತದೆ ಅಂತ ದೃಷ್ಟಿಯಿಂದ, ಅಥವಾ ನನಗೆ ಕೆಲಸ ಹೋಗ್ಲಿಕ್ಕೆ ಹೋಗುವ ದೃಷ್ಟಿಯಿಂದ ಅವರು ಅದನ್ನು ಗೊತ್ತಾಗದಾಗೆ ಅವರು ಅದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಅದೇ ಹತ್ತಿರ ಪೊಲೀಸ್ ಸ್ಟೇಷನ್ಗಳಿವೆ. ಪಾಪ ಅವರಿಗೆ ಸಮಸ್ಯೆ ಇಲ್ಲ, ಹೊರಗೆ ನಿಂತರೆ ಅವರು ಓಡಿ ಬಂದು ಅವರನ್ನು ರಕ್ಷಿಸುವಂತ ಕೆಲಸವನ್ನು ಮಣಿಪಾಲ ಪೊಲೀಸ್ನವರು ಕೂಡ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಆ ಪ್ರದೇಶಗಳಲ್ಲಿ ಬಹಳಷ್ಟು ಇದು ಸಾವಿನ ದಾರಿ ಅಂತೂ ಖಂಡಿತ. ಹೈವೇ ನಮ್ಮ ರಾಷ್ಟ್ರೀಯ, ಇದು ರಾಜ್ಯ ಹೆದ್ದಾರಿ. ಇಲ್ಲಿ ನೋಡಿ, ನಮ್ಮ ಮಣಿಪಾಲ ಇದು ರಾಷ್ಟ್ರೀಯ ಹೆದ್ದಾರಿ. ಮಣಿಪಾಲದಲ್ಲಿ ನಮ್ಮ ಯಾರು ರಾಜಕೀಯದ ವ್ಯಕ್ತಿಗಳು ಇದು ನನಗೆ ಬರುವುದಿಲ್ಲ ಎಂಬ ದೃಷ್ಟಿಯಿಂದ ಒಂದು ಪಾಪ ಮಗುವಿನ ಪ್ರಾಣವನ್ನು ತಗೊಂಡಿದ್ದಾರೆ. ಹಾಗೆ ಅಂತದ್ದು ಘಟನೆಗಳು ಬಹಳಷ್ಟು ಆಗಿದ್ದೇವೆ. ಅದಕ್ಕಂದ್ರೆ ಮಾಧ್ಯಮಗಳಿಗೂ ಗೊತ್ತಾಗುದಿಲ್ಲ, ಜನರಿಗೂ ಗೊತ್ತಾಗುದಿಲ್ಲ. ಅಲ್ಲಿಂದ ಸೀದಾ ಮಣಿಪಾಲಕ್ಕೆ ಹೋಗ್ತದೆ, ಗೊತ್ತಾಗುದಿಲ್ಲ. ಹಾಗಿರುವಾಗ ನಿಮ್ಮ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಒಂದು ಉದ್ದೇಶಪೂರ್ವಕ ಆದಂಥ ಕಾರ್ಯಕ್ರಮ. ಇದಕ್ಕೆ ಜನರು ಎಚ್ಚೆತ್ತುಕೊಳ್ಬೇಕು. ಇದಕ್ಕೆ ಯಾವ ಕಾಂಟ್ರಾಕ್ಟ್ರು ಅಲ್ಲ, ಕಾಂಟ್ರಾಕ್ಟ್ರು ಇದ್ರೂ ಕೂಡ ಇದಕ್ಕೆ ನಮ್ಮ ಜನಪ್ರತಿನಿಧಿಗಳು ಅಗತ್ಯ. ಜನಪ್ರತಿನಿಧಿಗಳು ಆಯ್ಕೆ ಕಾಂಟ್ರಾಕ್ಟ್ರು ಕೊಡೋದು ಯಾರು? ನನಗೆ ಬೇಕು ಕಾಂಟ್ರಾಕ್ಟರ್ ಅಂತ ಕೊಡೋದಲ್ಲ. ಜನಪ್ರತಿನಿಧಿಗಳು ಅದಕ್ಕೆ ಬೇಕಾಗಂತ ವ್ಯವಸ್ಥೆ ಮಾಡಬೇಕು. ಟೋಲ್ ಹಣ ತಗೊಳ್ಬೇಕಾದ್ರೆ ಗಲಾಟೆ ಮಾಡ್ತಾರೆ, ನನಗೆ ಬೇಕು ಅಂತೇಳಿ ಗಲಾಟೆ ಮಾಡುವಂಥ ಪ್ರಸಂಗಗಳು ಬಹಳಷ್ಟಿವೆ.
ಅದೊಂದು ಇದನ್ನು ಹೈವೇಯನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ವಾ? ಅದು ಮುಖ್ಯವಾದ ಪ್ರಶ್ನೆ. ಎಸ್ ಹರೀಶ್ ಕಿಣಿ ಅವರೇ, ನೀವು ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಗಳನ್ನ ನೋಡಿದ್ದೀರಾ, ಯಾವ ರೀತಿಯಾಗಿ ಇವೆ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ಅಪ್ ಟು ನೀವು ಮಂಗಳೂರಿನಿಂದ ಉಡುಪಿ ತನಕ ಬರುವವರೆಗೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಈಗಿನ ಪರಿಸ್ಥಿತಿಯಲ್ಲಿ ಯಾವ ಮಟ್ಟಿಗಿದೆ ಅನ್ನೋದನ್ನ ನೋಡಿದ್ದೀರಾ. ಇದಕ್ಕೆಲ್ಲ ಶಾಶ್ವತವಾದ ಒಂದು ಪರಿಹಾರ ಅನ್ನೋದು ಇಲ್ವಾ? ಇದಕ್ಕೆ ಒಂದು ಶಾಶ್ವತ ಪರಿಹಾರ ಆಗಬೇಕು ಅಂತೇಳುವ ನಿಟ್ಟಿನಲ್ಲಿ ಅಂದಿನ ನಮ್ಮ UPA ಸರ್ಕಾರ ಒಂದು ಪೂರ್ಣ ಪ್ರಮಾಣದ ಯೋಜನೆಯನ್ನು ಹಾಕಿ ಈ ಒಂದು ಹೈವೇ ಏನು ಅಗಲೀಕರಣ ಮಾಡುವಂಥ ಕಾರ್ಯಕ್ರಮಕ್ಕೆ ಇಳಿದಿತ್ತು. ಅದು ಪ್ರಾಯಶಃ 2014ರಲ್ಲಿ ಮುಗಿಬೇಕಿತ್ತು. ಕಾರಣಾಂತರಗಳಿಂದ ಅಲ್ಲಿಯ ಒಂದು ಅವರ ಏನು ಡೆಡ್ ಲೈನ್ ಇತ್ತು ಅದು ಮುಗಿಲಿಲ್ಲ. ಅದರ ನಂತರ 4 ವರ್ಷಗಳಲ್ಲಿಯೂ ಕೂಡ ಅದು ಆಮೆಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಬೇಸರದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಷ್ಟು ಮಾತ್ರ ಅಲ್ಲದೆ ನೀವು ಹೇಳಿದ್ರಿ ರಾಜ್ಯ ಹೆದ್ದಾರಿಗಳು ಕೂಡ ಇದೇ ಪರಿಸ್ಥಿತಿಯಲ್ಲಿ ಇವೆ ಅಂತ. ಆದ್ರೆ ನನಗೆ ಗೊತ್ತಿರುವ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಪ್ರಾಯಶಃ ಹೆಚ್ಚಿನ ರಾಜ್ಯ ಹೆದ್ದಾರಿಗಳು, ನಾನು ಈಗ ನಿಮಗೆ ಹೇಳುವುದಂತ ಹೇಳಿ ಪಡುಬಿದ್ರೆಯಿಂದ ಕಾರ್ಕಳದವರೆಗಿನ ಒಂದು ಹೆದ್ದಾರಿ ನಿಜವಾಗಿಯೂ ಅದನ್ನು ನಾವು ಆ ಪರಿಸ್ಥಿತಿಯಲ್ಲಿ ಇಲ್ಲ. ನಿಜವಾಗಿಯೂ ಉತ್ತಮ ರೀತಿಯಲ್ಲಿ ಆ PWD ಇಲಾಖೆ ಈ ಹಿಂದಿನ ಸರ್ಕಾರದನ್ನು ಉತ್ತಮ ರೀತಿಯಲ್ಲಿ ಮಾಡಿದೆ. ಅದು ಬಿಟ್ಟು ಈಗ ಕಟ್ಪಾಡಿಯಿಂದ ನಮ್ಮ ಶಿರ್ವ ಆಗಿ ಅಲ್ಲಿಗೆ ಹೋಗುವ ಬೆಳ್ಮಣ್ಣು ಹೋಗುವ ರಸ್ತೆಯೂ ಕೂಡ ಉತ್ತಮ ರೀತಿಯಲ್ಲಿದೆ. ನಮ್ಮ ಈ ಬೀಡಿನಗುಡ್ಡೆಯಿಂದ ನಮ್ಮ ಕುಕ್ಕಿಕಟ್ಟೆ ಅಲೆಯೂರಾಗಿ ಕಾರ್ಕಳ ರಸ್ತೆ ಅದು ಕೂಡ ಪ್ರಾಯಶಃ ಎಲ್ಲಾ ಭಾಗಗಳಲ್ಲಿ ನಮ್ಮ ಪ್ರತಿ ಕ್ಷೇತ್ರದಲ್ಲಿ ಕುಂದಾಪುರ ಕ್ಷೇತ್ರ ಇರಲಿ ರಾಜ್ಯ ಹೆದ್ದಾರಿಗಳು ಏನು ಇದೆ ಅವು ಎಲ್ಲವೂ ಪ್ರಾಯಶಃ ಉತ್ತಮ ರೀತಿಯಲ್ಲಿ ಹೊಸ ಒಂದು ಯೋಜನೆಯಲ್ಲಿ ಅದನ್ನು ಉತ್ತಮ ರೀತಿಯಲ್ಲಿ ಸರ್ಕಾರ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉತ್ತಮವಾಗಿ ಕೆಲಸವನ್ನ ಮಾಡಿದೆ. ಆದರೆ ರಾಷ್ಟ್ರೀಯ ಹೆದ್ದಾರಿಗಳು ಏನಿದೆ, ನಮ್ಮ ಮಂಗಳೂರಿನಿಂದ ಕುಂದಾಪುರದ ಅಥವಾ ಗೋವಾದವರೆಗಿನ ಹೆದ್ದಾರಿ ಇರಲಿ ಆಗಲಿ ಅಥವಾ ಮಲ್ಪೆಯಿಂದ ಮೊಳಕಾಲ್ಮೂರು ಏನು ಹೆದ್ದಾರಿ ಇದೆ, ಇದರಲ್ಲಿ 4 ವರ್ಷಗಳಲ್ಲಿ ಈಗಾಗಲೇ ನಮ್ಮ NDA BJP ನೇತೃತ್ವದ ಸರ್ಕಾರ ಹೇಳ್ತದೆ ನಾವು ದಿನಕ್ಕೆ 28 ಕಿಲೋಮೀಟರ್ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯನ್ನ ಪೂರ್ಣಗೊಳಿಸಿದ್ದೇವೆ ಅಂತೇಳಿ. ಆದ್ರೆ ಅದು ನಮ್ಮ 2 ಜಿಲ್ಲೆಗಳಿಗೆ ಯಾಕೆ ಅನ್ವಯಿಸುವುದಿಲ್ಲ? ಆ 28 ಕಿಲೋಮೀಟರ್ ರಸ್ತೆ ನಮ್ಮ ಸ್ಥಳೀಯ ಜನಪ್ರತಿನಿಧಿ ಮಂಗಳೂರಿನ ಲೋಕಸಭಾ ಸದಸ್ಯರಾದಂಥ ನಳಿನ್ ಕುಮಾರ್ ಕಟೀಲ್ ಆಗ್ಲಿ ಅಥವಾ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆ ಆಗಿರುವಂತ ಶೋಭಾ ಕರಂದ್ಲಾಜೆ ಅವರು ಆ 28 ಕಿಲೋಮೀಟರ್ ಅಲ್ಲಿ 2.8 ಕಿಲೋಮೀಟರ್ ಅನ್ನು ಕೂಡ ಪ್ರತಿದಿನ ಬಿಡಿ, ಪ್ರತಿ ವರ್ಷ ಬಿಡಿ, 4 ವರ್ಷದಲ್ಲಿಯೂ ಕೂಡ ಅವರಿಂದ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಅವರು ಇಲ್ಲಿ ಈ ಸಂದರ್ಭದಲ್ಲಿ ವಿಫಲರಾಗಿದ್ದಾರೆ. ಸಂಸದರಾಗಿ ಅವರು ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನ ಉತ್ತಮ ಏನು ಕೆಲಸ ತೀವ್ರಗೊಳಿಸುವಲ್ಲಿ ಅಥವಾ ಅಗಲೀಕರಣಗೊಳಿಸುವಲ್ಲಿ ಹೇಳಿಕೆಗಳನ್ನ ಮಾತ್ರ ಕೇವಲ ನೀವು ಯಾವಾಗ್ಲೂ ಬೇಕಾದ್ರೂ ನೋಡಿ, ನಳಿನ್ ಕುಮಾರ್ ಅವರು 10 ವರ್ಷದಿಂದ ಇದರ ಹೇಳಿಕೆ ಕೊಡ್ತಾ ಇದ್ದಾರೆ. ನಮ್ಮ ಶೋಭಾ ಕರಂದ್ಲಾಜೆ ಅವರು 4 ವರ್ಷದಿಂದ ಇದು ಸಂಪೂರ್ಣವಾಗಿ ನಮ್ಮ ಪಡುಬಿದ್ರೆ ನೋಡಿ ಬೇಕಾದ್ರೆ ಈ 28 ಕಿಲೋಮೀಟರ್ ಹೇಳ್ತಾರೆ, ದಿನಕ್ಕೆ ನಾವು 28 ಕಿಲೋಮೀಟರ್ ರಸ್ತೆ ನಾವು ಮಾಡಿದ್ದೇವೆ ಅಂತೇಳಿ. ಅದನ್ನ ಯಾಕೆ ನಮ್ಮ ಭಾಗದಲ್ಲಿ ಆ ಕೆಲಸ ಆಗ್ಲಿಲ್ಲ? ಇವರು ಕೇವಲ ಮೊನ್ನೆ ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿ ಅವರು ಒಂದು ಉದ್ಘಾಟನೆ ಮಾಡಿದ ರಸ್ತೆ, ಅದು ಆ ಮೀರತ್ ಪ್ರಾಯಶಃ ದೆಹಲಿ ಮೀರತ್ ರಸ್ತೆ ಇರ್ಬೋದು, ಅದನ್ನೇ ಹೈಲೈಟ್ ಮಾಡ್ತಾ ಹೋಗಿದ್ದಾರೆ. ನಾವು ಇಷ್ಟು ದಿನದಲ್ಲಿ ಇದನ್ನ ಮುಗಿಸಿದ್ದೇವೆ ಅಂತೇಳಿ. ಮುಗಿಸಿಯೂ ಕೂಡ ಅದು ಕಳಪೆ ಆಗಿದೆ ಅಂತೇಳಿ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಬರ್ತಾ ಇದೆ. ಈಗ ಅದು ಕಳಪೆ ಕಾಮಗಾರಿ ಆಗಿದೆ, ಅದು ವಿಫಲವಾಗಿದೆ ಅಂತೇಳಿ. ಆದ್ರೆ ಅಂತ ರಸ್ತೆ ನಮ್ಮ ಜಿಲ್ಲೆಯ ಅವಿಭಜಿತ ಜಿಲ್ಲೆಯಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ? ನಮ್ಮ ಸ್ಥಳೀಯ ಸಂಸದರಿಗೆ, ಇಬ್ರು ಸಂಸದರಿಗೆ ಆ ಒಂದು ರಸ್ತೆಯನ್ನ ಮಾಡ್ಲಿಕ್ಕೆ ಯಾಕೆ ಆಗ್ಲಿಲ್ಲ ಅಂತೇಳಿ ನನ್ನ ಒಂದು ಪ್ರಶ್ನೆ. ಮತ್ತೆ ರಾಜ್ಯ ಹೆದ್ದಾರಿಗಳ ವಿಷಯದಲ್ಲಿ ನೀವು ನಮ್ಮ ಕೊಲ್ಲೂರುಗೆ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಆಗ್ಲಿ ಅಥವಾ ಯಾವುದೇ ರಾಜ್ಯ ಹೆದ್ದಾರಿಗಳು, ನಾನು ಇದನ್ನ ಎಲ್ಲಿಯೂ ಇದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವುದೇ ನಮ್ಮ ರಾಜ್ಯ ಹೆದ್ದಾರಿಗಳು, ನಮ್ಮ ಉಡುಪಿ ಜಿಲ್ಲೆಯ ಮಂಗಳೂರು ಜಿಲ್ಲೆಯ ರಾಜ್ಯ ಹೆದ್ದಾರಿಗಳು ನಮ್ಮ ಈ ಹಿಂದಿನ ಇಲ್ಲಿ ಸ್ಥಳೀಯವಾಗಿ ಜನಪ್ರತಿನಿಧಿಗಳಾಗಿರುವ ಒಂದು ಇಚ್ಛಾಶಕ್ತಿಯಿಂದಾಗಿ ಅಥವಾ ಅವರು ನಮ್ಮ ರಾಜ್ಯ ಸರ್ಕಾರದ ಅಧೀನ ಇಲಾಖೆ ಮುಖಾಂತರ ಅಥವಾ ಮಂತ್ರಿಗಳ ಅಥವಾ ಮುಖ್ಯಮಂತ್ರಿಗಳ ನೆರವಿನಿಂದ ಖಂಡಿತವಾಗಿಯೂ ರಾಜ್ಯ ಹೆದ್ದಾರಿಗಳು ಉತ್ತಮ ರೀತಿಯಲ್ಲಿ ಇವೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶಿವಕುಮಾರ್ ಅಂಬಲಪಾಡಿ ಅವರೇ, ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಗಳು ಈಗಾಗಲೇ ಅಭಿವೃದ್ಧಿಯನ್ನ ಕಾಣ್ತಾ ಇಲ್ಲ. ಎಲ್ಲವೂ ಕೂಡ ಕೇವಲ ಇವ್ರು ಹೇಳೋ ಹಾಗೆ ಈಗ ಆಶ್ವಾಸನೆಗಳನ್ನ ಮಾತ್ರ ಕೊಡ್ತಾ ಬಂದ್ರು, ಅಭಿವೃದ್ಧಿ ಕಾರ್ಯ ಮಾತ್ರ ಯಾವುದೂ ಆಗ್ಲಿಲ್ಲ ಅಂತಾರೆ. ರಾಜ್ಯ ಹೆದ್ದಾರಿಗಳಲ್ಲಿಯೂ ಕೂಡ ಇಂಥ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತ ಅಲ್ಲ. ಆದ್ರೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಾವು ಪರಿಗಣನೆ ತೆಗೆದುಕೊಂಡಾಗ ಈ ರೀತಿಯಾಗಿ ಅತಿ ಹೆಚ್ಚು ಅಪಘಾತಕ್ಕೆ ಒಳಗಾಗುವಂತಹ ಸನ್ನಿವೇಶಗಳು ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವ ನಿಲುವನ್ನು ತೆಗೆದುಕೊಂಡಿದೆ? ಇವುಗಳನ್ನ ಅಭಿವೃದ್ಧಿ ಪಡಿಸ್ತಾರಾ ಅಥವಾ ಇವುಗಳಿಗೆ ಒಂದು ಪರಿಹಾರ ಸಿಗಲ್ವಾ? ಇದಕ್ಕೆ ಮುಕ್ತಿನೇ ಇಲ್ವಾ? ಹಾಗಾದ್ರೆ
ಇದು ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ರಸ್ತೆ ಅಂತ ಹೇಳುವಂಥದ್ದು ನಮ್ಮ BJP NDA ನೇತೃತ್ವದ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಕೂಸು. ಅವರ ಒಂದು ದೂರದರ್ಶಿತ್ವದ ಯೋಜನೆಯಿಂದ ಇವತ್ತು ದೇಶದಾದ್ಯಂತ ಒಂದು ಚತುಷ್ಪಥ ರಸ್ತೆ ಮೂಲಕ ಈ ರಸ್ತೆಯ ಸಂಚಾರ ಭಾಳಷ್ಟು ಪ್ರಗತಿಯನ್ನು ಕಾಣ್ತಾ ಇದೆ. ಆ ಬಳಿಕ UPA ಸರ್ಕಾರದಲ್ಲಿ ನಮ್ಮ ಸ್ಥಳೀಯರಾದಂಥ ಆಸ್ಕರ್ ಫರ್ನಾಂಡಿಸ್ ಅವರು ಹೆದ್ದಾರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಇದಕ್ಕೆ ಇಲ್ಲಿ ಚಾಲನೆ ದೊರಕಿದೆ. ಆ ಸಂದರ್ಭದಲ್ಲಿ ನವಯುಗ ಕನ್ಸ್ಟ್ರಕ್ಷನ್ ಅವರ ಜೊತೆ ಅಗ್ರಿಮೆಂಟ್ ಕೂಡ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಪ್ರಾಯಶಃ ಕೆಲವು ಲೋಪದೋಷಗಳಿತ್ತು. ಉದಾಹರಣೆಗೆ ಇಲ್ಲಿ ಅಂಬಲ್ಪಾಡಿ ಅವರ ಮನೆ ಹತ್ತಿರದಲ್ಲೇ ಒಂದು ಬೈಪಾಸ್ ಫ್ಲೈಓವರ್ ಬೇಡಿಕೆ ಇತ್ತು, ಅದು ಮಾಡಲಿಲ್ಲ ಅನ್ನುವಂಥ ಒಂದು ಹೋರಾಟಗಳಾಯಿತು. ಆ ಬಳಿಕ ಅನೇಕ ಕಾರಣಗಳಿಗೆ ಹಿನ್ನಡೆಯಾಗಿ ಸ್ಥಗಿತ ಆಗಿದೆ, ವರ್ಕ್ ಸ್ಥಗಿತ ಆಯಿತು UPA ಸರ್ಕಾರ ಸಂದರ್ಭದಲ್ಲಿ. ಆ ಬಳಿಕ BJP ನೇತೃತ್ವದ NDA ನೇತೃತ್ವ ಸರ್ಕಾರ ಬಂದಾಗ ಅದನ್ನು ಫೈನಾನ್ಷಿಯಲ್ ರೀಇಂಪ್ಲಿಮೆಂಟೇಷನ್ ಮಾಡಿ ನವಯುಗ ಅವರ ಜೊತೆಗೆ ಕನ್ಸ್ಟ್ರಕ್ಷನ್ ಕಂಪನಿ ಜೊತೆಗೆ ಮಾತುಕತೆಯನ್ನು ಮಾಡಿ ಏನು UPA ಅವಧಿಯಲ್ಲಿ ಕೆಲಸ ಆಗ್ತಾಯಿತ್ತು ಅದರಿಂದ ಅದಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಹೈವೇ ಕೆಲಸ ಕಾರ್ಯಗಳು ಆಗಿದೆ. ಇವತ್ತು ಮಂಗಳೂರು ಅಲ್ಲ, ಇವತ್ತು ತಲಪಾಡಿಯಿಂದ ಹಿಡಿದು ಈಗ ನೋಡಿ ನೀವು ತಲಪಾಡಿಯಿಂದ ಕಾರವಾರ ತನಕದ ಯೋಜನೆ ಅದು. ಅದರಲ್ಲಿ ಉಡುಪಿಯಿಂದ ನಮ್ಮ ತಲಪಾಡಿಯಿಂದ ಹಿಡಿದು ಶಿರೂರು ತನಕದ್ದು ಒಂದು, ಕುಂದಾಪುರ ತನಕದ ಯೋಜನೆ, ಕುಂದಾಪುರದಿಂದ ಇನ್ನೊಂದಿದೆ, ಅದು ಬೇರೆ ಇದೆ. ಅದು ಎರಡು ಇದೆ. ಒಂದು ನಮ್ಮ ನವಯುಗದ ಕನ್ಸ್ಟ್ರಕ್ಷನ್ ಅವರಿಗೆ ಕೊಟ್ಟಿದ್ದಾರೆ, ಇಲ್ಲಿ ನಮ್ಮ ಶಿರೂರು ಬಾರ್ಡ್ ತನಕದ್ದು. ಇನ್ನೊಂದು ಬಂದು ಮುಂಬೈಯ ಇನ್ನೊಂದು ಕನ್ಸ್ಟ್ರಕ್ಷನ್ ಕಂಪನಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಏನಾಯಿತು ಅಂತ ಹೇಳಿದರೆ ಫೈನಾನ್ಷಿಯಲ್ ಇಂಪ್ಲಿಮೆಂಟೇಷನಲ್ಲಿ ಸ್ವಲ್ಪ ನವಯುಗ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಇವರು ಸ್ವಲ್ಪ ಎಡವಿದ್ದಾರೆ. ಅಲ್ಲಿ ಐಡಿಯಲ್ ರೋಡ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಏನಿದೆ ಅದು ಕುಂದಾಪುರ ನಮ್ಮ ಶಿರೂರು ಉಡುಪಿಯ ಗಡಿ ಭಾಗದಿಂದ ಮುಂದಕ್ಕೆ ಕಾರವಾರಕ್ಕೆ ಆಗುವಂಥದ್ದು, ಅದು ಸ್ವಲ್ಪ ಶೀಘ್ರಗತಿಯಲ್ಲಿ ಆಗ್ತಾಯಿದೆ. ಈ ನವಯುಗ ಟೋಲ್ಸ್ ಪ್ರೈವೇಟ್ ಲಿಮಿಟೆಡ್ನವರ ಒಂದು ಅವರೇನು ಕರಾರು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಸ್ವಲ್ಪ ಅವರ ಇಂಟರ್ನಲ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಅದರಿಂದಾಗಿ ಸ್ವಲ್ಪ ಹಿನ್ನಡೆಯಾಗಿ ಆ ಬಳಿಕ ಮಾತುಕತೆಯಾಗಿ ಭಾಳಷ್ಟು ಹೋರಾಟಗಳು ಆ ನಿಟ್ಟಿನಲ್ಲಿ ಆಗಿದೆ. ನಮ್ಮ ಸಂಸದರು ಶಾಸಕರು ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕಿದ್ದಾರೆ. ಈ ಟೋಲನ್ನು ನಿಲ್ಲಿಸಬೇಕು, ಕಲೆಕ್ಷನ್ ಅನ್ನೋ ಬಗ್ಗೆ ಕೂಡ ಬಹಳಷ್ಟು ಹೋರಾಟ ಆಗಿದೆ. ಆ ವಿಷಯದಲ್ಲಿ ಗುತ್ತಿಗೆದಾರರು ಮತ್ತು ಕೇಂದ್ರ ಸರ್ಕಾರದ ಕಿತ್ತಾಟದ ನಡುವೆ ಸಾರ್ವಜನಿಕರು ಅಲ್ಲ ತೊಂದರೆ, ಅದು ವಾಸ್ತವ, ಅದು ವಾಸ್ತವ ಅಲ್ಲ. ಜನಸಾಮಾನ್ಯರು ಈ ಗುತ್ತಿಗೆದಾರರ ಹತ್ರ ಹೋಗಿ ಹೇಳಿದ್ರೆ ಕೆಲಸ ಆಗ್ತದ? ಅಲ್ಲ, ಇವತ್ತು ಗುತ್ತಿಗೆದಾರರ ಜನಸಾಮಾನ್ಯರ ಕೆಲಸ ಅಲ್ಲ, ಗುತ್ತಿಗೆದಾರರ ಹತ್ರ ಹೋಗಿ ಜನಪ್ರತಿನಿಧಿ. ಈಗ ನಾವು ಜನಪ್ರತಿನಿಧಿ ಅಂತೇಳಿ ಯಾಕೆ ಆಯ್ಕೆ ಮಾಡ್ತೇವೆ? ಇಷ್ಟು ಲಕ್ಷ ಜನರ ಪರವಾಗಿ ಒಬ್ಬ ಪ್ರತಿನಿಧಿ ಅಲ್ಲಿ ಪ್ರತಿನಿಧಿಸಬೇಕು. ಅದನ್ನ ನಮ್ಮ ಸಂಸತ್ನಲ್ಲಿ ಆಗ್ಲಿ ಅಥವಾ ಕೇಂದ್ರದ ನಮ್ಮ ಹೆದ್ದಾರಿ ಸಚಿವರಲ್ಲಿ ಆಗ್ಲಿ ಮನವಿಯನ್ನ ಸಲ್ಲಿಸಬೇಕು, ಅದಕ್ಕೆ ಫಾಲೋ ಅಪ್ ಮಾಡಬೇಕು. ಅದು ಎಲ್ಲ ಮಾಡಿದೆ. ಇಲ್ಲ ಅಂತೇಳಿ ಸಾಮಾನ್ಯ ಜನ ಇದಕ್ಕೆ ಇಂಪ್ಲಿಮೆಂಟೇಷನ್ ಆಗಿದೆ. ಇದು ಹೋರಾಟವನ್ನ ಹಲವು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಹೋರಾಟ ಅಲ್ಲಿ ತನಕ ಮುಟ್ಬೇಕು. ಇಲ್ಲಿ ಅದನ್ನು ನಾವು ನಿಮ್ಮ ಸ್ಥಳೀಯ ಟಿವಿ ಮಾಧ್ಯಮಗಳಾಗಲಿ ಸಂಸದರು ಯಾವುದೇ ಇವತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದ ಸಭೆಯಲ್ಲಿ ಒಂದು ಗಡುವನ್ನು ವಿಧಿಸಿದ್ದಾರೆ. ಈಗ ಉಡುಪಿಯ ಕರಾವಳಿ ಬೈಪಾಸ್ ಅಲ್ಲಿರುವಂತಹ ಫ್ಲೈಓವರ್ ಕೆಲಸ ಏನಿದೆ ಆ ಫ್ಲೈಓವರ್ ಕೆಲಸ ಆಗಿದೆ, ಕಾಂಕ್ರೀಟೀಕರಣ ಆಗಿದೆ. ಈಗ ಮಳೆಯಿಂದಾಗಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ, ಡಾಮರೀಕರಣ ಮತ್ತೆ ಫಿನಿಶಿಂಗ್. ಇವತ್ತು ನವೆಂಬರ್ ಅಲ್ಲ ಕಾಣಲಿಲ್ಲ ಅಲ್ಲ, ಅದು ಹಿಂದಿನ UPA ಸರ್ಕಾರದ ಪಾಲಿಗೆ. ಯಾಕಂತ ಹೇಳಿದ್ರೆ ಕಿನಿಯರಿಗೆ ಪ್ರಾಯಶಃ ಅದು ನೆನಪಿಲ್ಲ. ಆಸ್ಕರ್ ಫರ್ನಾಂಡಿಸ್ ಹೆದ್ದಾರಿ ಸಚಿವರಾಗಿದ್ದಾಗ ಆರಾಮ ಮಲಗಿದ ರೀತಿಯಲ್ಲೇ ಇತ್ತು, ಯಾವುದೇ ಕೆಲಸ ಕಾರ್ಯಗಳು ಆವಾಗ ಆಗ್ಲಿಲ್ಲ, ಸ್ಥಗಿತ ಆಗಿತ್ತು. ಅದನ್ನು ವೇಗಗತಿಗೆ ತಂದಿರುವಂತದೇ ಇವತ್ತು NDA ನೇತೃತ್ವದ ಸರ್ಕಾರ. ವೇಗಗತಿ ಈಗ ಆಗ್ತಾ ಇದಲ್ಲ, ಅದು ನೋಡಿ. ಇಲ್ಲಿ ನಿಮ್ಮ ಸುರತ್ ನಮ್ಮ ಪಡುಬಿದ್ರೆ ಪೇಟೆ, ಈಗ ಮೊನ್ನೆ ಪಡುಬಿದ್ರೆ ಸ್ವಲ್ಪ ಸಮಸ್ಯೆಗಳು ಇತ್ತು ಅಲ್ಲಿ. ಏನು ಪ್ರಕ್ರಿಯೆಗಳು ಹೌದು ಅಲ್ಲ, ಅದು ಆಗಿತ್ತು. ಮಾಡ್ಬೇಕಲ್ಲ, ಜನಸಾಮಾನ್ಯರಾಗಿ ಒಬ್ರು ಮಾಡ್ಬೇಕು. ಈಗ ಸಾಮಾಜಿಕ ಹೋರಾಟಗಾರರು ಅದನ್ನ ಲೀಡರ್ಶಿಪ್ ತಕೊಂಡು ಅಲ್ಲ, ಅದು ಆಗಿದ್ರಿಂದಾಗಿ ಇವತ್ತು ಈಗ ಮುಕ್ತಾಯ ಹಂತದಲ್ಲಿದೆ. ಈಗ ಕೇವಲ 3 ಕಿಲೋಮೀಟರ್ ಇಲ್ಲಿ ಪಡುಬಿದ್ರೆಯಲ್ಲಿ 1 ಕಿಲೋಮೀಟರ್ ಮಾತ್ರ ಬಾಕಿ ಇದೆ, ಅದು ಆಗ್ತದೆ. ಅಲ್ಲ ನವೆಂಬರ್ ಡಿಸೆಂಬರ್ಗೆ ಮುಗಿಸ್ಬೇಕು ಅನ್ನೋ ಗಡುವು ಕೊಟ್ಟಿದ್ದಾರೆ, ಅವರು ಮುಗಿಸ್ತಾರೆ ಹೇಳಿದೆ. ಕುಂದಾಪುರದಲ್ಲಿ ಮಾತ್ರ ಬರುವ ಮೇ ತನಕ ಸಮಯವನ್ನು ತಗೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಕೆಲಸ ಕಾರ್ಯ ಇದೆ, ಬಾಕಿ ಇದೆ. ಆಮೆಗತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಡಿಲೇ ಆದದ್ದು ಹೌದು, ಅದು
ನಮ್ಮ ನವಯುಗ ಕನ್ಸ್ಟ್ರಕ್ಷನ್ ಅವರ ತಾಂತ್ರಿಕ ತೊಂದರೆಗಳಿಂದ. ನಾವು ಹಾಗಾಗಿ ನಾವು ಗುತ್ತಿಗೆದಾರರನ್ನ ದೂರುವಂತದಲ್ಲ, ವಿಷಯ ಬಟ್ ಅಲ್ಲ. ಅದನ್ನು ಗೊತ್ತುಪಡಿಸಿದಂತವರು ನನ್ನ UP ಅವಧಿಯಲ್ಲೇ ಗೊತ್ತುಪಡಿಸಿದ ಅನ್ನೋದನ್ನು ನಮ್ಮ ಕಿಣಿಯವರು ನೆನಪಿಸ್ಕೊಳ್ಬೇಕು. ಅಲ್ಲ, ಅದನ್ನು ಒಪ್ಪಿಕೊಳ್ಬೇಕು ಎರಡು ಪಕ್ಷಗಳು. ಯಾಕಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ಗೂಬೆ ಗುಡಿಸೋದು ಸರಿಯಲ್ಲ. ಈಗ ನಾವೆಲ್ಲರೂ ಒಂದು ಭಾಗ, ವ್ಯವಸ್ಥೆಯದ್ದು ಭಾಗ. ನಾವು ಕೂಡ ಹೋಗ್ತೇವೆ, ಅದೇ ರಸ್ತೆಯಲ್ಲಿ ಹೋಗ್ತೇವೆ. ಒಳಕಾಡ್ರು ಹೇಳಿದ್ರು, ಅವ್ರು ಹೇಳಿದ್ ಸರಿಯಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಹೊಂಡಗಳಿದೆ, ಅದನ್ನು ನಾನು ಇವತ್ತು ಫೋನ್ ಮೂಲಕ ಇಂಜಿನಿಯರ್ಗೆ ಮಾತಾಡಿಸಿದ್ದೇನೆ. ಅಲ್ಲ, ಒಂದು ವಾರದಲ್ಲಿ ಸರಿಪಡಿಸಿ ಹೇಳಿದ್ದಾರೆ. NDA ಸರ್ಕಾರ UPA ಸರ್ಕಾರ ತಪ್ಪು ಮಾಡಿದೆ. ಅವರಿಗೆ ನೀವು ನಮ್ಮನ್ನ ಆಯ್ಕೆ ಮಾಡಿ, ನಮ್ಮ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿ, ಎಲ್ಲಿ ಸ್ವಲ್ಪ ಡಿಲೇ ಆಗಿದೆ ಅಲ್ಲ, ಅದೇ ತಪ್ಪು ಮಾತ್ರ ಅಲ್ಲ ನೋಡಿ. ಆ ಬಗ್ಗೆ ಪರಿಹಾರಕ್ಕೆ ಇವತ್ತು ನೋಡಿ, ನಮ್ಮ ಮೊಣಕಾಲ್ಮೂರು ತೀರ್ಥಹಳ್ಳಿ ಮತ್ತೆ ಉಡುಪಿಯ ನಮ್ಮ ಆದಿಉಡುಪಿ ತನಕ ರಸ್ತೆಗೆ 100 ಕೋಟಿಯ ಟೆಂಡರ್ ಆಗಿದೆ. 98.5 ಕೋಟಿಗೆ ಟೆಂಡರ್ ಆಗಿ ಈಗ ಪ್ರಕ್ರಿಯೆ ನಡೀತದೆ. ಒಂದು ವಾರದಲ್ಲಿ ಅದು ಆದ ಕೂಡಲೇ ಅವರಿಗೆ ವರ್ಕೌಟ್ ಆದ ಕೂಡಲೇ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಈಗಾಗಲೇ ಪ್ಲಾಂಟ್ ಇದೆಲ್ಲ ರೆಡಿ ಆಗಿದೆ ಉಡುಪಿಯಲ್ಲಿ. ಅದು ಆಗಿರುವಂತ ನಮ್ಮ MP ಅವರ ಪ್ರಯತ್ನದಿಂದ, ಶೋಭಾ ಕರಂದ್ಲಾಜೆ ಅವರ ಪ್ರಯತ್ನದಿಂದ, ಮೋದಿ ಸರ್ಕಾರದಿಂದ ಆಗಿರುವಂತದ್ದು. ಮೊಳಕಾಲ್ಮೂರು ಹೆದ್ದಾರಿ ಅಂತೇಳಿ ಘೋಷಣೆ ಮಾಡಿ ಪ್ರಾಯಶಃ 4 ವರ್ಷಕ್ಕೂ ಹೆಚ್ಚಿನ ಸಮಯ ಆಯ್ತು. ಹೌದು, ಬರೇ ಘೋಷಣೆ ಮಾಡಿ ಹೋಗಿದ್ದಾರೆ. ಯಾವುದೇ ಅನುದಾನವನ್ನು ಇರ್ಲಿಲ್ಲ, ಬರೇ ಘೋಷಣೆಗೆ ಸೀಮಿತವಾಗಿತ್ತು. ಕರೆಕ್ಟ್, ಸರಿ, ನಾನು ಒಪ್ತೇನೆ. ಹೆದ್ದಾರಿ ಸಚಿವರು ಅಷ್ಟೇ ಮಾಡಿರುವಂತ. ಕರೆಕ್ಟ್, ಅದನ್ನು ಮಾಡಿದ್ದಾರೆ. ಆಗ ಅದು ರಾಷ್ಟ್ರೀಯ ಹೆದ್ದಾರಿ ಆಗಬಾರ್ದು ಅಂತೇಳಿ ಸ್ಥಳೀಯವಾಗಿ ಇದ್ದಂತಹ ಬಿಜೆಪಿ ಶಾಸಕರ ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ರಾಷ್ಟ್ರೀಯ ಹೆದ್ದಾರಿಗಳು ಕಾಮಗಾರಿಯನ್ನ ಕಾಣದೆ, ಅಭಿವೃದ್ಧಿಯನ್ನ ಕಾಣದೆ ವಿಳಂಬ ನೀತಿಯನ್ನ ಸರ್ಕಾರ ಅನುಸರಿಸ್ತಾ ಇರೋದ್ರಿಂದ ಇಲ್ಲಿ ಹಲವಾರು ಆಕ್ಸಿಡೆಂಟ್ಗಳಾಗಿರ್ಬೋದು, ಎಲ್ಲಾ ರೀತಿಯಾದ ಒಂದು ಸಮಸ್ಯೆ ಉಂಟಾಗ್ತಾ ಇರಬಹುದು. ಈ ಕುರಿತಾಗಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಎಸ್, ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಯಾವ ರೀತಿಯಾದ ಕ್ರಮವನ್ನ ವಹಿಸಬೇಕು, ಈ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ಹಲವು ಬಗೆಯಾದಂತಹ ಹಲವು ರೀತಿಗಳಲ್ಲಿ ಕೂಡ ನಿಯಮಗಳನ್ನ ಅನುಸರಿಸಿ ಅಂತ ಹಲವು ಬಾರಿ ಇಲ್ಲಿ ಟ್ರಾಫಿಕ್ ಸಿಗ್ನಲ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ಕೂಡ ಕೊಟ್ಟಿದೆ. ನಾನು ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನ ಮತ್ತೆ ಮಾತಾಡಿಸ್ತೇನೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ವಿರಾಮದ ಬಳಿಕ ಸಾವಿನ ದಾರಿ ಮುಕ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ರಾಷ್ಟ್ರೀಯ ಹೆದ್ದಾರಿಗಳು ಈಗ ಅಭಿವೃದ್ಧಿಯನ್ನ ಕಾಣದೆ, ಅಭಿವೃದ್ಧಿ ಕಾಣುವಲ್ಲಿ ವಿಫಲವಾಗಿ ಈಗಾಗಲೇ ಹಲವಾರು ಅಪಘಾತಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಎಸ್, ಈ ಬಗ್ಗೆ ಚರ್ಚೆಯನ್ನ ಮುಂದುವರಿಸ್ತೇನೆ. ನಾನೀಗ ನೇರವಾಗಿ ಇವರು ಸಂದೀಪ್ ಕುಮಾರ್ ಅವ್ರ ಹತ್ರ ಬರ್ತೇನೆ. ಸರ್, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಈಗಾಗಲೇ ನೀವು ಮಾಹಿತಿಗಳನ್ನ ಕೊಟ್ಟಿದ್ರಿ ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ. ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಎಚ್ಚೆತ್ತುಕೊಂಡಿರಬೇಕು, ಈ ರೀತಿಯಾದ ಒಂದು ಅಪಘಾತಗಳನ್ನ ತಡಿಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಈಗಾಗಲೇ ನೀವು ಹಲವು ಮನವಿಗಳನ್ನ ಮಾಡಿದ್ದೀರಿ, ಹಲವು ಬಾರಿ ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದೀರಿ ಸಾರ್ವಜನಿಕರಿಗೆ. ಹೆಲ್ಮೆಟ್ ಧರಿಸಿ ಪ್ರಯಾಣಿಸಿ, ಸೀಟ್ ಬೆಲ್ಟ್ ಗಳನ್ನ ಹಾಕೊಂಡು ಪ್ರಯಾಣ ಮಾಡಿ, ಈ ತರ ಹೆದ್ದಾರಿಗಳಲ್ಲಿ ಹೊಂಡಗುಂಡಿಗಳು ಸಿಕ್ಕಿ ಬಿದ್ದು ಈ ರೀತಿಯಾದ ಅಪಘಾತಗಳು ನಡೀತಾ ಇರ್ತಕ್ಕಂತಹ ಸನ್ನಿವೇಶದಲ್ಲಿ ಸಾರ್ವಜನಿಕರಿಗೆ ನೀವು ಕೊಟ್ಟಂತ ಮಾಹಿತಿ ಎಷ್ಟರ ಮಟ್ಟಿಗೆ ತಲುಪಿದೆ, ಹಾಗೂ ಈ ಒಂದು ರೀತಿಯಿಂದಾಗಿ ಈ ರೀತಿಯಾದ ಕೆಲಸ ಕಾರ್ಯಗಳಾಗ್ತಾ ಇರೋದ್ರಿಂದ ನಿಮ್ಮ ಇಲಾಖೆಗೂ ಕೂಡ ಹೊಡೆತಗಳು ಬೀಳ್ತಾ ಇದೆಯಾ, ಹೇಗೆ? ನಾವೀಗ ರಿಟೈರ್ಮೆಂಟ್ ತಗೊಂಡು ಪೊಲೀಸ್ ಇಲಾಖೆಯಿಂದ ಹೊರಗಡೆ ಬಂದಿದೆ. ನಾನೀಗ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಮಾತಾಡ್ತೇನೆ. ಈಗ ಸಾವು ಸಂಭವಿಸುವುದಕ್ಕೆ, ಆಕ್ಸಿಡೆಂಟ್ ಆಗುವುದಕ್ಕೆ, ಆಕ್ಸಿಡೆಂಟಿಗೆ ಆ ಟೈಮಿಗೆ ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ, ಪಂಚಾಯತ್ ರಸ್ತೆ, ಇದು ಮುನ್ಸಿಪಾಲಿಟಿ ರಸ್ತೆ, ಅದು ಯಾವುದು ಗೊತ್ತಿರುವುದಿಲ್ಲ. ಕೆಲವೊಂದು ನಮ್ಮದೇ ಸ್ವಂತ ತಪ್ಪಿನಿಂದಾಗಿ ಆಗ್ತದೆ. ಇನ್ನೊಂದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಒಬ್ಬನನ್ನು ಬದುಕಿಸ್ಬೋದು, ಬಿದ್ದವನನ್ನು ಬದುಕಿಸ್ಬೋದು, ಟೈಮ್ ಇರ್ತದೆ ಅದರಲ್ಲಿ. ಆದ್ರೂ ನಾವು ನೋಡ್ದಿದ್ದಾಗೆ ನನ್ಗೆ ಯಾಕೆ ಕೇಸ್ ಹಾಕ್ತಾರೆ. ಸಾರ್ವಜನಿಕರು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಒಂದು ವಿಷಯ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿಯನ್ನು ಒಂದು ಆಸ್ಪತ್ರೆಗೆ ಸೇರಿಸಿದಾಗ ಅವನ ಹತ್ರ ನೀನು ಕಂಪ್ಲೇಂಟ್ ಕೊಡ್ಲೇಬೇಕು ಅಂತೇಳಿ ಇವರು ನಮ್ಮ ಇಲಾಖೆಯವರಾಗ್ಲಿ, ಡಾಕ್ಟರ್ ಆಗ್ಲಿ, ಯಾರೇ ಆಗ್ಲಿ ಸತಾಯಿಸುವ ಹಾಗಿಲ್ಲ ಯಾರನ್ನು. ಅದು ಮೊದಲು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಅವರ ಮನಸ್ಸಲ್ಲಿ ಏನಿರ್ತದೆ, ಭಯ ಇರ್ತದೆ.
ಕೇಸ್ ಫೈಲ್ ನಾವು ಇವನನ್ನು ಎತ್ಕೊಂಡು ಹೋದ್ಕೊಳ್ಳಿ ನಾನೇ ಅವನನ್ನು ಹೊಡೆದು ತಗೊಂಡ್ಬಂದಿದ್ದೇನೋ ಅಂತ, ನಾನು ಫಿಟ್ ಆಗ್ತೇನೋ ಅಂತ ಒಂದು ಭಯ ಇದೆ ಅಲ್ಲ, ಅದು ಮೊದಲು ಹೋಗ್ಬೇಕು. ಸುಪ್ರೀಂ ಕೋರ್ಟ್ ರೂಲ್ಸ್ ಇದೆ, ಸುಪ್ರೀಂ ಕೋರ್ಟ್ ಒಂದು ಇದು ಮಾಡಿದೆ, ಕಾಯ್ದೆ ತಂದಿದೆ. ಆ ಮಟ್ಟಿಗೆ ಯಾರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಅವರನ್ನು ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವರನ್ನು ಸತಾಯಿಸ್ಲಿಕ್ಕಿಲ್ಲ ಅಂತ. ಇದನ್ನೆಲ್ಲ ಸಾರ್ವಜನಿಕರು ತಿಳ್ಕೊಳ್ಬೇಕು. ಮತ್ತೆ ಮನುಷ್ಯನಿಗೆ ಹೆಲ್ಪ್ ಆಗಿದೆ ಯಾವ ಕಾರಣಕ್ಕೆ? ಈಗ ಮೊನ್ನೆ ರೀಸೆಂಟಾಗಿ ನಮ್ಮ ವಿಶು ಅಂಬಲ್ಪಾಡಿಯವರು, ವಿಶು ಶೆಟ್ಟಿ ಅಂಬಲ್ಪಾಡಿಯವರು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸೈಡ್ನಲ್ಲಿ ಡಿವೈಡರ್ಗಿಂತ ಕೆಳಗಡೆ ಈ ಕಡೆ ಬಂದು ಇಬ್ಬರು ಸ್ಟೂಡೆಂಟು ಒದ್ದಾಡ್ತಿದ್ರು. ರಾತ್ರಿಯಿಂದ ಅವ್ರಿಗೆ ಯಾವಾಗ ಬಿದ್ದಿದ್ದಾರೆ ಅಂತ ಗೊತ್ತಿಲ್ಲ, ಬೆಳಗ್ಗೆವರೆಗೂ. ಅದು ಒಂದು ಅಮೂಲ್ಯ ಜೀವಲ್ಲ. ನೋಡ್ತಿದ್ದಾಗೆ ಅದ್ರ ಹತ್ರ ಜೋಪಡಿ ಗಿಪ್ಡಿ ಎಲ್ಲ ಹಾಕೊಂಡಿದ್ದಾರೆ. ಆ ಬಿದ್ದು ಹೊರಳಾಟ ಮಾಡುವವರದ್ದು ಪರ್ಸ್ ಇಲ್ಲ, ಚೈನ್ ಇಲ್ಲ, ವಾಚ್ ಇಲ್ಲ, ಯಾವುದೂ ಇಲ್ಲ. ಅದೆಲ್ಲ ತೆಗಲಿಕ್ಕೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಒಂದು ಯಾವುದಾದ್ರೂ ಒಂದು ವೆಹಿಕಲ್ ಅಡ್ಡ ಹಾಕಿ, ಇಲ್ಲದ್ರೆ ಒಂದು ಹತ್ರ ಪೊಲೀಸ್ ಸ್ಟೇಷನ್ಗೆ ಯಾರೋ ಒಂದು ಕರೆದು ವೆಹಿಕಲ್ ಅವರಿಗೆ ಒಂದು ವಿಷಯ ತಿಳಿಸ್ಬೇಕಂತ ಗೊತ್ತಾಗುದಿಲ್ವಾ? ಹಾಗೆಲ್ಲ ಇದ್ದ ಮೇಲೆ ಅಲ್ಲಿ ಅವರು ಸೈಡಲ್ಲಿ ಜೋಪಡಿ ಹಾಕಿ ಇರ್ಲಿಕ್ಕೆ ಯಾಕೆ ಬಿಡ್ತಾರೆ? ಅದ್ರ ಬದಿಯಲ್ಲಿ ಬಿದ್ದು ಒದ್ದಾಡ್ತಿದ್ರು. ಲಾಸ್ಟಿಗೆ ಅದು ಯಾರೋ ಒಬ್ರು ಡೆತ್ ಆದ್ರು ಅದರಲ್ಲಿ. ಇದೆಲ್ಲ ತುಂಬಾ ಬಕ್ವಾಸ್ ಇದು. ಈಗ ನೀವು ಹೇಳ್ತೀರಿ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ. ಈಗ ಇಲ್ಲಿಂದ ಅಂಬಾಗಿಲಿಂದ ಕಲ್ಸಕ್ಕೆ ಬರೋದು ಅದು ಯಾವ ಹೆದ್ದಾರಿ ಹೇಳಿ? ಅದು ರಾಜ್ಯ ಹೆದ್ದಾರಿಯಾ ಯಾವುದು ಸರ್? ನಗರಸಭೆದ ಆ ರಸ್ತೆಯಲ್ಲಿ ಮೊನ್ನೆ ಒಂದು ಜ್ಯೋತಿ ಶೆಟ್ಟಿ ಅಂತ ಒಬ್ರು ಮಾಸ್ಟರ್ ಅಥ್ಲೆಟಿಕ್ಸ್, ಉತ್ತಮ, ನಮ್ಮ ದೇಶವನ್ನು ಪ್ರತಿನಿಧಿಸಿ ವಿದೇಶಗಳಲ್ಲಿ ಪ್ರತಿನಿಧಿಸಿ ಎಷ್ಟೋ ಮೆಡ್ಲ್ಗಳನ್ನು ಹೊಡೆದವರು ಅವರು ಹಿಂದ್ಗಡೆಯಿಂದ ಕೂತ್ಕೊಂಡಿದ್ದಾಗ ತಾಳಿ ಬಿದ್ದರು. ಇದಕ್ಕೆ ಕಾರಣ ಏನು? ಅಲ್ಲಿರುವ ಒಂದು ಕಾಮಗಾರಿ ಸರಿಯಾಗದೆ ಅದರಲ್ಲಿ ಉಬ್ಬು ಇರುವಂತ ಒಂದು ಡ್ರೈನೇಜ್ ಮೇಲೆ ಅವರು ಗಾಡಿ ಹತ್ತಿ ಅವರು ಹಿಂದಿಂದ ಬಿದ್ರು, ಕೆಳಗೆ ತಲೆಗೆ ಪೆಟ್ಟು ಬಿದ್ದು ಅವರು ಡೆತ್ ಆದ್ರು. ಅಮೂಲ್ಯವಾದ ಜೀವ. ಇದಕ್ಕೆ ಏನ್ ಮಾಡ್ಬೇಕು? ಇದಕ್ಕೆ ಅಲರ್ಟ್ ಆಗ್ಬೇಕಿದ್ರೆ ಮೊದಲು ಆ ಸಿಸ್ಟಮ್ ಯಾರು ಮಾಡಿದ್ದು, ಕಣ್ಣಿದ್ದು ಕುರುಡ್ರಂತೆ ಕೂತ್ಕೊಂಡಿದ್ದವ್ರ ಮೇಲೆ 304A ಸೆಕ್ಷನ್ ಇದೆಲ್ಲ, ಅದರಲ್ಲಿ ಇವರನ್ನು ಕೂಡ ಅದಕ್ಕೆ ಫಿಟ್ ಮಾಡ್ಬೇಕು. ನೆಗ್ಲಿಜೆನ್ಸ್ ಅದು. ಈಗ ಯಾರು ಆ ಕಾಮಗಾರಿ ಮಾಡಿದ್ದಾರೆ ಅವರು ಕೂಡ ಆ ಕೇಸಲ್ಲಿ ಫಿಟ್ ಆಗ್ಬೇಕು. ಯಾಕಾಗಬಾರ್ದು? ಅವರ ತಪ್ಪಿಂದಾಗಿ ಇವ್ರು ಬಿದ್ದದಲ್ವಾ? ಅವ್ರ ನೆಗ್ಲಿಜೆನ್ಸ್ ಇಲ್ವಾ ಅದ್ರಲ್ಲಿ? ಅಂಥದ್ದೊಂದು 4-6 ಕೇಸ್ ಆಗ್ಲಿ ನೋಡುವ. ಯಾರು ಅದಕ್ಕೆ ಕಾರಣರಾಗಿದ್ದಾರೆ ಅವರ ಮೇಲೆ 4-6 ಕೇಸ್ ಆಗ್ಲಿ. ಆಗ ಕಾಮಗಾರಿ ಕರೆಕ್ಟ್ ರೀತಿಯಲ್ಲಿ ಆಗ್ತದೆ, ಸೈಂಟಿಫಿಕ್ ಆಗಿ ಆಗ್ತದೆ. ಏನ್ರಿ ಅದು? ಇದು ಕಟ್ಪಾಡಿ ಜಂಕ್ಷನ್ ಅಲ್ಲಿ ಮೊದಲಿದ್ದ ಪ್ಲಾನಿಂಗ್ ಏನು? ಮೊದಲಿದ್ದ ಪ್ಲಾನಿಂಗು ಕೆಳಗಡೆಯಿಂದನೇ ಒಂದು ಅಂಡರ್ ಪಾಸಿಂಗ್ ಮಾಡಿ ಹೈವೇ ಮೇಲ್ಗಡೆಯಿಂದಾಗಿ ಪಾಸ್ ಮಾಡುವಂಥದ್ದು. ಅದಕ್ಕೆ ತಕ್ಕಂತೆ ಆಳದಲ್ಲಿ ತೋಡು ಮಾಡಿದ್ದಾರೆ, ನೀರಿನ ತೋಡು, ಅದು ಇದು ಹರಿಯುವಂಥ ಇದು. ಅದೆಲ್ಲ ವೇಸ್ಟ್ ಆಯ್ತು. ಈಗ ಮೇಲ್ಗಡೆಯಿಂದನೇ ಎಲ್ಲ ಪಾಸಿಂಗು ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಚಿಕ್ಕ ಮಕ್ಕಳಿಗೆ, ಶಾಲೆ ಹೋಗೋ ಮಕ್ಕಳಿಗೆ, ಆ ಕಡೆ ಮುದುಕಿಯರಿಗೆ, ಅವರಿಗೆ ಇವರಿಗೆ ವೃದ್ಧರಿಗೆ ಅವ್ರು ಯಾರು ಬೇಡಪ್ಪ, ನಾವೇ ಹೋಗಿ ನಿಂತರೆ ನಮಗೆ ದಾಟ್ಲಿಕ್ಕೆ ಸಾಧ್ಯ ಉಂಟಲ್ಲಿ. ಒಂದು ಜಂಕ್ಷನಿಗೆ 5-6 ಜನ ಬೇಕು ಮೇಂಟೈನ್ ಮಾಡಲಿಕ್ಕೆ. ನಾನು ಕೂಡ ಕಟ್ಪಾಡಿ OP ಅದೇ ಜಂಕ್ಷನಲ್ಲಿ 2 ವರ್ಷ ಟ್ರಾಫಿಕ್ ಡ್ಯೂಟಿ ಮಾಡಿ ಬಂದವರು. ನಾವು ಹೇಳುದು ಆಗ ಸಿಂಗಲ್ ರೋಡ್ ಇತ್ತು, ಮತ್ತು ಆಗ ಕಾಮಗಾರಿ ಆಗ್ತಾ ಇತ್ತು. ನಾವು ಪಕ್ಕ ಡ್ಯೂಟಿ ಮಾಡ್ತಾ ಇದ್ದು. ಅಲ್ಲಿ ಒಂದು 20-22 ಆಕ್ಸಿಡೆಂಟ್ಗಿಂತ ಜಾಸ್ತಿ ನಾವು ಎತ್ತಿ ಆಸ್ಪತ್ರೆಗೆ ಹಾಕಿದ್ದೇವೆ. ಅದರಲ್ಲಿ ಒಂದು 13 ಜನವರೆಗೆ ಡೆತ್ ಆಗಿರ್ಬೋದು. ಆದರೂ ನಾವು ಹೋಗುವ ಸಮಯದಲ್ಲಿ 108ಗೆ ಫೋನ್ ಮಾಡಿಕೊಂಡು ಕಾಯ್ತಾ ಇರ್ತಾರೆ. ಬೇರೆ ಯಾವುದು ಸಿಕ್ಕುದಿಲ್ವಾ? ಬೇರೆ ಯಾವ ವೆಹಿಕಲ್ ಸಿಕ್ಕುದಿಲ್ವಾ? ಅದು ಜನರ ಮನಸ್ಸಿಗೆ ಬರಬೇಕು. ಈಗ ಬೇರೆಯವರು ಕರ್ಕೊಂಡೋಗ್ಲಿ, ಇವ್ರು ಕರ್ಕೊಂಡೋಗ್ಲಿ ಅದಲ್ಲ. ಆಂಬ್ಯುಲೆನ್ಸ್ ಸಿಕ್ಕದೇ ಇರಲಿ, ಅಲ್ಲಿ ಸೈಡಲ್ಲಿ ಇರುವ ಒಂದು ಕಂಬಳ ಗದ್ದೆ ಎದುರಿನಲ್ಲಿ ಆಗಿರುವಂಥ ಸ್ಕಿಡ್ ಆಗಿ ಬಿದ್ದಂಥ ಆಕ್ಸಿಡೆಂಟ್ಗೆ ಅಲ್ಲಿ ಬದಿಯಲ್ಲಿ ಒಂದು ಸ್ಕೂಲ್ ಟ್ರಿಪ್ ವಾಹನ ಹೋಗ್ತಿತ್ತು. ಅದನ್ನ ನಿಲ್ಲಿಸಿ ನಾವು 2 ಜನರನ್ನು ಎತ್ಕೊಂಡು ಹೋದವು. ಅದರಲ್ಲಿ ಒಬ್ಬರು ಬದುಕಿದ್ರು, ಒಬ್ಬರು ತೀರಿಯೋದು. ಅವ್ರು ಲಾಸ್ಟಿಗೆ ನೋಡುವಾಗ ನಮ್ಮ ಫ್ರೆಂಡ್ ಸುಧೀರ್ ಅಂತೇಳಿ, ಅವರು ಕೂಡ ಪೊಲೀಸ್ ಆಗಿದ್ರು, ಅವ್ರು ಡೆತ್ ಆದರು. ಆದರೆ ನಾವು ಅಲ್ಲಿ ರೀಚ್ ಆಗುವಾಗ ಎಲ್ಲರೂ ಸುತ್ತ ನಿಂತ್ಕೊಂಡು ನೋಡ್ತಿದ್ರು. ಅಲ್ಲಿ 1000 ವೆಹಿಕಲ್ ಇತ್ತು. ಯಾವ್ಯಾವ ಒಂದು ವೆಹಿಕಲಲ್ಲಿ ತುಂಬಿಸ್ಕೊಂಡು ಹೋಗೋದಿತ್ತಲ್ಲ. ಅದೇ ಆಂಬ್ಯುಲೆನ್ಸಿಗೋಸ್ಕರ 108ಗೋಸ್ಕರ ಯಾಕೆ ಕಾಯ್ಬೇಕು ಇವರು? ಮನುಷ್ಯನ ಜೀವನ ನೋಡಿ. ಅಲ್ಲಿ ಹರೀಶ್ ಪಾಪ ನೆಲಮಂಗಲದಲ್ಲಿ ಲಕ್ಷ ಕಟ್ಲೆ ಜನ ಅಲ್ಲಿ. ಮತ್ತೆ ಇನ್ನೊಂದು, ಎಲ್ಲಾದ್ರೂ ವಿಡಿಯೋ ಸಿಕ್ಕಿದ್ರೆ ಆಕ್ಸಿಡೆಂಟ್ ಆಗಿ ಒಳ್ಳಾಡ್ತಾ ಇರ್ತಾರೆ, ಅವರದ್ದು ವಿಡಿಯೋ ತೆಗೆದು ಇದು ಅವರಿಗೆ ಫಸ್ಟ್ ಆ ಕೇಸಲ್ಲಿ 304A ಅವರನ್ನು ಕೂಡ ಫಿಟ್ ಮಾಡ್ಬೇಕು. ನಾವು ಹೇಳೋದು ಅವರದ್ದು ಕೂಡ ಪಾತ್ರ ಇದೆ. ಅವನು ಡೆತ್ ಆಗೋದ್ರಲ್ಲಿ ಅವನು ನೆಗ್ಲಿಜೆನ್ಸ್ ಇದೆ. ಅದೇ ಹೇಳಿದ್ದು ನೋಡಿ, ಯಾರು ವಿಡಿಯೋದಲ್ಲಿ ಸಿಗ್ತಾರೆ ಅವ್ರು ನೋಡ್ತಾರೆ. ಎಲ್ಲರದ್ದು ಒಂದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಂತ ಇರ್ತದೆ. ಹೈವೇ ಬದಿಯಲ್ಲಿ, ರಸ್ತೆ ಬದಿಯಲ್ಲಿ ವೆಹಿಕಲ್ ಅನ್ನು ನಿದ್ರೆ ಕಣ್ಣಲ್ಲಿ ರಸ್ತೆ ಮೇಲ್ಗಡೆನೆ ಹಾಕಿ ನಿದ್ರೆ ಮಾಡ್ತಾ ಇರೋರನ್ನ ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ. ಪಾರ್ಕಿಂಗ್ ಲೈಟ್ ಹಾಕೋಷ್ಟು ಯೋಗ್ಯತೆ ಇಲ್ಲ ಅವರಿಗೆ.
ಉದ್ಯಾವರ ಬ್ರಿಡ್ಜ್ ಇಂದ ಕೆಳಗಡೆ ಒಬ್ಬ ಲಾರಿ ಅವನು ಅಲ್ಲೇ ರೋಡ್ ಮೇಲೆ ನಿಲ್ಲಿಸಿ ನಿದ್ರೆ ಮಾಡ್ತಿದ್ದ. ಹಿಂದ್ಗಡೆಯಿಂದ ಬೈಕ್ ಬಂದು ಅದಕ್ಕೂ ಹೊಡೆದು ಡೆತ್ ಆಗಿದೆ ಒಂದು 4-5 ವರ್ಷದ ಹಿಂದೆ. ಯಾರು ರೆಸ್ಪಾನ್ಸಿಬಿಲಿಟಿ ಇದಕ್ಕೆ? ಅವನಿಗೊಂದು ರೋಡಿಗೆ ಸೈಡಿಗೆ ನಿಲ್ಲಿಸ್ಬೇಕಂತೇಳಿ ಒಂದು ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಅಂತ ಜಾಗ ಯಾಕೆ ಇದು ಮಾಡ್ಬೇಕು? ಈಗೀಗ ಎಲ್ಲ ಸ್ವಲ್ಪ ನಿಲ್ಲಿಸೋದಕ್ಕೋಸ್ಕರ ಒಂದು ಹೈವೇಲಿ ಸೈಡಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಈಗ ಕೆಲವು ಕಡೆ, ಹೌದೌದು. ಆದ್ರೆ ಮೊದಲು ಸಿಂಗಲ್ ರೋಡ್ ಇರುವಾಗ ತುಂಬಾ ಇದಿತ್ತು. ಈಗ ನೀವು ಬೇಕಾದ್ರೆ ಈ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಹಾಲ್ ಇದೆಯಲ್ಲ ಉಡುಪಿ, ಅದ್ರ ಎದುರುಗಡೆಯಿಂದ ಬನ್ನಿ, ಆ ಡ್ರೈನೇಜ್ ಸಿಸ್ಟಮ್ ಅಲ್ಲಿ ಎಷ್ಟು ಕಳಪೆ ಮಟ್ಟದ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಹತ್ತಿ ಬಿದ್ದರೆ ಒಂದು ಈಗ ಮಕ್ಕಳು ಎದುರಲ್ಲಿ ಟಾಂಕಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ, ಕೆಲವರು ಹಿಂದೆ ನೇತಾಡ್ಕೊಂಡು, ಕೆಲವರು ಎಷ್ಟು ಇದರಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಕ್ಯಾರಿ ಇಲ್ಲ, ಜೀವದ ಪರಿವೇ ಇಲ್ಲ. ಈ ಬ್ಯುಸಿ ಲೈಫಲ್ಲಿ ಈಗ ನಮಗೆ ಖಾಲಿ ಬೇಗ ಹೋಗಿ ರೀಚ್ ಆಗಬೇಕು, ಒಂದು ಬಿಟ್ರೆ ಮೊಬೈಲ್ ಬೇಕು, ಇದು ಬಿಟ್ರೆ ನಮ್ಮ ಲೈಫಲ್ಲಿ ಯಾವುದೂ ಇಲ್ಲ. ಬಿಸಿ 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 ಎಲ್ಲಾದ್ರೂ ಕೈಕಾಲು ಮಿಟ್ಕೊಂಡು ಮೂಲೆ ಸೇರಿದ್ರೆ ಇದನ್ನೆಲ್ಲ ನೆನ್ಪು ಮಾಡ್ತಾ ಕೂತ್ಕೊಳ್ಬೇಕಾಗುತ್ತೆ. ಆಯ್ತಾ? ಮತ್ತು ಇನ್ನೊಂದು, ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳ್ತಾ ಇದ್ದೇನೆ, ಆ ಲೈಟ್ ವೆಯ್ಟ್ ಇದ್ದದ್ದು ಬ್ಯಾರಿಕೇಡ್ಸ್ ಅನ್ನೆಲ್ಲ ಹೈವೇಲಿ ಯಾಕೆ ಇಡ್ತಾರೆ? ಆ ಬಲಾಯಿ ಪಾದೆಯಲ್ಲಿ ನಾನೇ 4-5 ಸರ್ತಿ ಆ ಕಡೆ ಈ ಕಡೆ ಹೋಗುವಾಗ ಬ್ಯಾರಿಕೇಡ್ಸ್ ಬಿದ್ದಿರ್ತದೆ, ಅದನ್ನು ಎತ್ತಿ ಇಟ್ಟು ಹೋಗಿದ್ದೇನೆ. ಮತ್ತು ಪುನಃ ಮುರಿದೋದ ಬ್ಯಾರಿಕೇಡ್ಸ್ ಅನ್ನು ರಸ್ತೆಯಲ್ಲಿ ಯಾಕೆ ಇಡ್ತಾರೆ ಹೈವೇಲಿ? ಬ್ಯಾರಿಕೇಡ್ ನಿಂತಿದ್ರೆ ಅದರದ್ದು ರಿಫ್ಲೆಕ್ಟರ್ ಸ್ಟಿಕ್ಕರ್ಸ್ ಎಲ್ಲ ಕಾಣ್ತದೆ, ಏನೂ ಆಗೋದಿಲ್ಲ. ಆದ್ರೆ ಬ್ಯಾರಿಕೇಡ್ ಬಿದ್ದಿದ್ರೆ ಅದಕ್ಕೆ ಬೈಕಿನವರು ಹೊಡೆದು ಸಾಯುದಲ್ವಾ? ಅದೇ ಹೇಳಿದ್ ನಾನು, ಪ್ರತಿಯೊಂದು ವಿಷಯದಲ್ಲೂ ಇದು ಬೇಕು. ಒಳ್ಳೆ ಹೆವಿ ಇರುವ ಬ್ಯಾರಿಕೇಡ್ಸ್ ನಿಲ್ಲಿಸಲಿ, ಅಲ್ಲಿ ಗಾಳಿಗೆ ಬೀಳದೆ ಇರುವಂತದ್ದು. ಮುರಿದೋದ ಬ್ಯಾರಿಕೇಡ್ಸ್ ಅನ್ನು ಅಲ್ಲಿ ಇರುವುದು ಇದು. ಮತ್ತೆ ಇನ್ನೊಂದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಇದೆ, ಆ ತರ ಬಿದ್ದೋದ ಬ್ಯಾರಿಕೇಡ್ಸ್ ಅನ್ನು ಕರೆಕ್ಟ್ ಸರಿಯಾಗಿ ಒಂದು ಗಳಿಗೆ ರೋಡ್ ಸೈಡ್ ಅಲ್ಲಿ ಗಾಡಿ ನಿಲ್ಲಿಸಿ ಅದನ್ನು ಸರ್ತ ನಿಲ್ಲಿಸಿ ಹೋದ್ರೆ ಅವ್ರದ್ದು ಏನು ಹೋಗ್ತದೆ, 1 ನಿಮಿಷ 2 ನಿಮಿಷ ಟೈಮ್, ಅದರಿಂದ ಅವರು ಎಷ್ಟೋ ಜೀವ ಉಳಿಸ್ಬೋದು ಅಲ್ವಾ? ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟೇ ಬಂದು ಅದನ್ನ ಎತ್ತಿ ಸರಿಯಾಗಿ ಇಡಬೇಕು ಅಂತೇಳಿ ಪಬ್ಲಿಕ್ ಕಾಯಬಾರ್ದು. ಈ ಕುರಿತಾಗಿ ಸಾಮಾಜಿಕವಾಗಿ ಇದೆಲ್ಲ ಸಣ್ಣ ವಿಷಯ ಎಣಿಸ್ಬೋದು, ಆದ್ರೆ ಇದು ಭಯಂಕರ ಒಂದು ಸಿವಿಯರ್ ಮ್ಯಾಟರ್ಸ್. ನಿತ್ಯಾನಂದ ಒಳಕಡ್ ಅವರು ಈ ಕುರಿತಾಗಿ ಸಾಮಾಜಿಕವಾಗಿ ಹಲವಾರು ಹೋರಾಟಗಳನ್ನ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಮೇಲೆ ಆಗಿರ್ಬೋದು, ಕೇಂದ್ರ ಸರ್ಕಾರದವರ ಮೇಲೆ ಆಗಿರ್ಬೋದು, ರಾಜ್ಯ ಸರ್ಕಾರದ ಮೇಲೆ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ನೀವು ಪ್ರತಿಭಟನೆಗಳನ್ನ ಮಾಡ್ತಾ ಬಂದಿರಿ. ಇದರಲ್ಲಿ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಂಡಿರ್ಬೇಕು, ಸಾರ್ವಜನಿಕರು ಕೂಡ ಇದಕ್ಕೆ ನೇರ ಹೊಣೆ ಆಗ್ತಾರೆ ಅಂತ ನಿಮ್ಗೆ ಏನಾದ್ರು ಅನಿಸ್ಲಿಲ್ವಾ? ಈ ಟೈಮಲ್ಲಿ ಸಾರ್ವಜನಿಕರು ಕೂಡ ತಮ್ಮ ಸೇಫ್ಟಿಯಲ್ಲಿ ತಾವಿದ್ರೆ ಈ ರೀತಿಯಾದ ಹಲವು ಆಕ್ಸಿಡೆಂಟ್ಗಳಾಗಿರ್ಬೋದು ಅಥವಾ ಈ ರೀತಿಯಾದ ಪ್ರಕರಣಗಳನ್ನ ತಡೆಯುವಲ್ಲಿ ಸಾರ್ವಜನಿಕರು ಕೂಡ ಮುಂಜಾಗ್ರತರಾಗಿರ್ಬೇಕು ಅಂತ. ಇಲ್ಲಿ ನಮ್ಮ ಸಾರ್ವಜನಿಕರು ಅಂತ ಹೇಳಿದ್ರೆ ನಮ್ದು ಉಡುಪಿ ಬುದ್ಧಿವಂತರ ಜಿಲ್ಲೆ, ಬುದ್ಧಿವಂತಿಕೆ ಮಾತ್ರ. ನಮ್ಮ ಇಲ್ಲಿ ಏನು ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ ಅಥವಾ ಇವರು ಹೇಳಿದಾಗೆ ಅದಕ್ಕೆ ಯಾರು ಬರುವುದಿಲ್ಲ, ಹತ್ತಿರನೇ ಬರುವುದಿಲ್ಲ. ನಾವು ನೋಡಿದಂಥದ್ದು ಈಗ ನೋಡಿ, ಮೊನ್ನೆ ಇತ್ತೀಚೆಗೆ ನಮ್ಮ ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಆಕ್ಸಿಡೆಂಟ್ ಆಯಿತು. ಕಂಬಕ್ಕೆ ಹೊಡೆದು ಮತ್ತೆ ಆ ಗೋಡೆಗೆ ಪಾಗಾರಕ್ಕೆ ಹೊಡೆದು ಆಕ್ಸಿಡೆಂಟ್ ಆಯಿತು. ಯಾರಾದರೂ ಬಂದಿದ್ದಾರಾ? ಯಾರು ಬರಲಿಲ್ಲ. ಮತ್ತೆ ಪೊಲೀಸ್ನವರೇ ಬಂದು ಅದನ್ನು ವ್ಯವಸ್ಥೆ ಮಾಡಿ ಹೋದರು. ಸಂತೆಕಟ್ಟೆಯಲ್ಲಿ ಒಂದು ವ್ಯಾನು ಮತ್ತು ಇನ್ನೊಂದು ಕಾರು ಇದು ಡಿವೈಡರ್ ಜಂಪ್ ಮಾಡಿ ಹೋಗಿದೆ. ಅದು ಕಾರಣವಾಗಿ ಇವರದು ಒಂದನೇದಾಗಿ ಇವರ ವೇಗ ಆಗಿರ್ಬೋದು, ಎರಡನೇದಾಗಿ ಡಿವೈಡರ್ ಲೈಟ್ ಇಲ್ಲ, ಕಂಬದಲ್ಲಿ ಲೈಟ್ ಇಲ್ಲ. ಲೈಟ್ ಇಲ್ಲದೆ ಒಂದು ಕಡೆಯಿಂದ ಬರುವಂಥ ವಾಹನಕ್ಕೆ ಇನ್ನೊಂದು ಕಡೆ ಲೈಟ್, ಅದರ ಈ ವಾಹನಗಳ ಲೈಟ್ನ ಫೋಕಸ್ ನಮಗೆ ಕಂಡು ಬೀಳ್ತದೆ. ಆವಾಗ ನಮ್ಮ ಈ ಡಿವೈಡರ್ ಕಾಣುದಿಲ್ಲ. ಆವಾಗ ಅವನು ಏನಾದರೂ ಒಂದು ಪ್ರಾಯ ಆಗಿದ್ರೆ ಅಥವಾ ಸ್ವಲ್ಪ ಕಣ್ಣು ಸ್ವಲ್ಪ ಮಂದಾಗಿದ್ರೆ ಅವನು ಡಿವೈಡರ್ ಹೊಡೆದು ಹೋಗುವಂಥ ಪರಿಸ್ಥಿತಿ ಇದರಲ್ಲಿ ಖಂಡಿತ. ಲೈಟೇ ಇಲ್ಲ, ಎಲ್ಲಿ ನೋಡೋ ಲೈಟ್ ಹೈಟಿಗೆ ಹಾಕಿದ್ದಾರೆ. ಈಗ ಏನೋ ಒಂದು ಎಲೋಜನ್ ಲೈಟ್ ಸಹ ಇಲ್ಲ, ಬೇರೆ ಅದು ಲೈಟ್ ಅಷ್ಟು ಕಾಣೋದಿಲ್ಲ. ಈಗ ನಾವು ವಾಹನದ ಪವರ್, ಲೈಟಿನ ಪವರ್ ಜಾಸ್ತಿಯಾಗಿ ಅದರಲ್ಲಿಯೂ ಕೂಡ ಆಕ್ಸಿಡೆಂಟ್ ಆಗುವಂಥ ಸಂದರ್ಭ ಇದೆ. ಈಗ ಈಗ ಹೊಸ ಟ್ರೆಂಡ್ ಶುರು ಆಗಿದೆ. ಒಂದು ಅಪಘಾತ ಆದ ಕೂಡಲೇ ನಿತ್ಯಾನಂದ ಒಳಕಟ್ರಿಗೆ ಫೋನ್ ಮಾಡುದು, ವಿಶ್ವ ಶೆಟ್ಟರಿಗೆ ಫೋನ್ ಮಾಡುದು. ನಿಮ್ಮ ಎದುರಿಗೆ ನಾನು ಇದನ್ನು ಹೇಳಿದೆ, ಕಾಪಲ್ಲಿ ಆದ್ರೆ ಅಲ್ಲಿ ಸೂರ್ಯ ಶೆಟ್ಟಿ ಮಾಡುದು. ಇದು ಈಗ ಅವರು ಈಗ ಅದನ್ನ ಅವರೇ ಈಗ ನಿತ್ಯಾನಂದ ಒಳಕಟ್ರೆ ಅವರೇ ಮಾಡ್ಬೇಕು. ಇಲ್ಲ, ಜನರ ಮನಸ್ಸಿನಲ್ಲಿ ಅಂತ ನಿತ್ಯಾನಂದ ಒಳಕಟ್ರೆ ಇರುದು ಇದು ಮಾಡ್ಲಿಕ್ಕೆ ಮಾತ್ರ.
ಸೂರಿ ಶೆಟ್ಟಿ ಇರೋದು ಇದು ನಾವು ಮಾಡ್ಲಿಕ್ಕೆ first phone ಮಾಡೋದು ನಾವು- ವಿಶ್ವ ಶೆಟ್ರಿಗೆ. ನಾವೇನ್ ಹಾಗೆ ಆಗಿದೆ. ನಾವೇ ನಮ್ಮ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ಬೋದಲ್ಲ. ಇಲ್ಲ, ನಿತ್ಯಾನಂದ್ರ ಒಳಕಾಡ್ರ ಆಂಬುಲೆನ್ಸ್ ಬರ್ಬೇಕು. ಯಾಕೆ ಹೇಳಿದ್ರೆ ಅದ್ರದ್ದು ಏನಾದ್ರು ಈಗ ಇವ್ರು ಹೇಳಿದ್ರು ಹಾಗೆ ಆಗಿದೆ. ಅದಕ್ಕೆ ಕೇಸ್ ಆದ್ರೆ ನಿತ್ಯಾನಂದ್ರ ಒಳಕಾಡ್ರ ಮೇಲೆ ಆಗ್ಲಿ ತೊಂದ್ರೆ ಇಲ್ಲ ಅಂತ ಹೇಳಿ. ಈಗ ಕೇಸ್ ಏನಿಲ್ಲ. ಅಲ್ಲ ಈಗ ಇಲ್ಲ ಜನರ ಮನ. ಆದ್ರೆ ಈಗ ಇನ್ನೊಂದಿದೆ, ಆ ಹಾಸ್ಪಿಟಲ್ ನವರು ದೇವರದಿಂದ ಈಗ ಬೇಗ ಒಂದು ಟ್ರೀಟ್ಮೆಂಟ್ ಇದು ಮಾಡ್ತಾರೆ. ಈ ಮುಖ್ಯಮಂತ್ರಿ ಹರೀಶ್ ಯೋಜನೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ನೆಲಮಂಗಲದ ಕೇಸ್ ಆದ ನಂತರ ಒಂದು ವಸ್ತು ಸ್ಕೀಮ್ ಕೊಟ್ಟಿದೆ. ಇಮಿಡಿಯೇಟ್ ಆಗಿ ಅವರು ಅಡ್ಮಿಷನ್ ಮಾಡ್ಕೊಳ್ಬೇಕು, ಅದ್ರ ದುಡ್ಡನ್ನ ಸರ್ಕಾರ ಭರಿಸ್ತದೆ ಅಂತ ಹೇಳಿ 25,000 ರೂಪಾಯಿನ 25,000 ಏನು ವ್ಯವಸ್ಥೆ ಇದೆ. ಅದನ್ನ ಜನರಲ್ಲಿ ಈಗ ಈ ಮನೋಭಾವನೆ ಹೋಗ್ಬೇಕು. ನಿತ್ಯಾನಂದ ಒಳಕಾಡ್ರೆ ಅಲ್ಲ. ಹೌದು, ಅದೇ ಹೇಳಿದ್ರು 108 ಬರಬೇಕು. ಯಾಕೆ 108 ಬರಬೇಕು? ಪ್ರಾಯಶಃ ಕೆಲವು ಕಡೆಗಳಲ್ಲಿ ಪೊಲೀಸ್ ಇಲಾಖೆಯು ಕೂಡ ನಿತ್ಯಾನಂದರು ಬರ್ತಾರ ಅಥವಾ ಸೂರಿ ಶೆಟ್ರು ಬರ್ತಾರ, ವಿಶ್ವ ಶೆಟ್ರು ಬರ್ತಾರ ಅಂತ ಹೇಳಿ ಕಾಲುವ ಪರಿಸ್ಥಿತಿ ಇದೆ ಅಂತ ಹೇಳಿ ನನ್ನ ಅನುಭವ. ಇಲ್ಲ ನೋಡಿ, ಆ ಇಲಾಖೆಗೆ ಒಂದು ಫೋನ್ ಬಂದು ಅವರು ರೀಚ್ ಆದ ಕೂಡಲೇ ಅವ್ರದೇ ಆದ ಒಂದು ಜವಾಬ್ದಾರಿ ಇರ್ತದೆ. ಅವ್ರು ಯಾವತ್ತು ಆ ತರ ಮಾಡುದು, ಯಾರು ಸಿಗ್ತಾ ಇದ್ರೆ ಅವರ ಜೀಪ್ ನಲ್ಲಿ ಹಾಕಿ ಕರ್ಕೊಂಡು ಹೋಗ್ತಾರೆ. ಅದು ಬೇರೆ ವಿಷಯ. ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತುಂಟಾ, ರಾಜ್ಯ ಹೆದ್ದಾರಿಲಿ ರಾಷ್ಟ್ರೀಯ ಹೆದ್ದಾರಿಲಿ ಒಂದು 50 ಮೀಟರ್ಗೆ ಒಂದೊಂದು ಬೋರ್ಡ್ ಇಡ್ಬೇಕಲ್ಲ. ಬೋರ್ಡ್ ನಲ್ಲಿ ಏನ್ ಬರಿಬೇಕಂದ್ರೆ ಬೇರೆ ಎಲ್ಲ ಬರೋದಲ್ಲ, ಅತಿ ವೇಗ, ಅಜಾಗರೂಕತೆ ಇದೆಲ್ಲ ಬರೆಯೋದಲ್ಲ. ಎಲ್ಲರದ್ದು ಫೋನ್ ನಂಬರ್, ಒಂದು ಪೊಲೀಸ್ ಸ್ಟೇಷನ್ ಫೋನ್ ನಂಬರ್, ಹತ್ರದ ಹಾಸ್ಪಿಟಲ್ ಫೋನ್ ನಂಬರ್, ಮತ್ತು ಆ ಲೋಕಲ್ ಇರುವ ಆಂಬ್ಯುಲೆನ್ಸ್ ಇದು ಫೋನ್ ನಂಬರ್. ಇದನ್ನೆಲ್ಲ ಒಂದು ತಿಳ್ಕೊಂಡ್ರೆ ಯಾರೇ ಆಗ್ಲಿ, ಯಾವುದೇ ಊರಿನವ್ರು ಬಂದ್ರೆ ಅಲ್ಲಿ ಒಂದು ಫೋನ್ ಮಾಡಿದ್ರೆ ಏನೋ ರೀಚ್ ಆಗ್ತದೆ. ನಾಮಫಲಕಗಳೇ ಇಲ್ಲ. ಇದು ಪ್ರತಿಯೊಂದು ಆಯ್ತಾ. ಮತ್ತು ಈ ಲೈಟ್ ವ್ಯವಸ್ಥೆ ಇದೆಯಲ್ಲ, ಲೈಟ್ ವ್ಯವಸ್ಥೆ ಇಲ್ಲದೆ ನಾವು ಈಗ ಬೈಕಿನ ಹೋಗುವವನಿಗೆ ಆ ಬೈಕನ್ನು ಹೆಡ್ಲೈಟ್ ಸರಿ ಇದ್ರೆ ಮಾತ್ರ ಅಲ್ಲ ರಾತ್ರಿ ಹೋಗೋದು, ಎಲ್ಲೆಲ್ಲೋ ರಿಸ್ಕ್ ಇಟ್ಕೊಂಡು ಘಾಟಿಯಲ್ಲೋ ಎಲ್ಲೋ ಬರ್ತಾನೆ. ಪಾಪ ಅವನು ಲೈಟ್ ಕೈ ಕೊಟ್ರೆ ಅವನು ಏನ್ ಮಾಡ್ತಾನೆ? ರಸ್ತೆ ಬದಿಯಲ್ಲಿ ಲೈಟು ಮತ್ತು ರಿಫ್ಲೆಕ್ಟರ್ ಇದೆಲ್ಲ, ಇದನ್ನ ಕರೆಕ್ಟಾಗಿ ಅವರು ಹಾಕಿದ್ದೇ ಆದರೆ ಆಕ್ಸಿಡೆಂಟ್ ತುಂಬಾ ಕಡಿಮೆ ಆಗ್ತದೆ. ಎಲ್ಲದಕ್ಕೂ ಎಲ್ಲದರಲ್ಲಿಯೂ ರಸ್ತೆ ಕರೆಕ್ಟ್ ಆಗಿ ಇದ್ರೆ ಪ್ರಾಯಶಃ 60-70%, 60-70% ಈ ಅಪಘಾತಗಳನ್ನ ನಾವು ತಡಿಬಹುದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಮತ್ತೆ ಜನಪ್ರತಿನಿಧಿಗಳು ಈ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸಬೇಕು. ಏನು ರಸ್ತೆಗಳಲ್ಲಿ ಇಮಿಡಿಯೇಟ್ ಹೇಳ್ತಾರೆ, ಮಳೆ ಬಂತು ಅಂತೇಳಿ ಮಳೆ ಬರ್ತದೆ, ಸರಿ ಮಾಡ್ಲಿಕ್ಕೆ ಆಗುದು. ಸಣ್ಣ ಸಣ್ಣ ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ ಮಳೆಯ ತೊಂದರೆ ಇಲ್ಲ ನನ್ನ ಪ್ರಕಾರ. ಎಷ್ಟು ಜೋರು ಮಳೆ ಬಂದ್ರು ಆ ಹೊಂಡಗಳನ್ನ ಮುಚ್ಚುವಂತ ಕೆಲಸಕ್ಕೆ ಈಗ ನಾವು ಹೊಸ ರಸ್ತೆ ಮಾಡ್ಬೇಕು ಅಥವಾ ಹೊಸತು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿದ್ರೆ ಮಳೆಯಿಂದ ನಾವು ಸಣ್ಣ ಹೊಂಡ ಏನಿದೆ, ಈ 2 ವೀಲರ್ನವರಿಗೆ ತೊಂದರೆ ಆಗುವ ಹೊಂಡಗಳು, ಇವತ್ತು 4 ವೀಲರ್ ಗ್ರಾಮಾಂತರ ರಸ್ತೆಯಲ್ಲಿ ಪಂಚಾಯತ್ ರಸ್ತೆಗಳಿದೆ. ಅದು ಬಿಟ್ಟರೆ ಜಿಲ್ಲಾ ಪಂಚಾಯತ್ ರಸ್ತೆ ಇದೆ, ನಗರಸಭೆ ರಸ್ತೆ ಇದೆ, ಫಿಶರೀಸ್ ರಸ್ತೆ ಅಂತ ಬರ್ತದೆ, ಮತ್ತೆ ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ, ಹೀಗೆ 4-5 ಬಗೆಯ ರಸ್ತೆಗಳಿವೆ. ಅದಕ್ಕೆ ಸರಿಯಾದ ವ್ಯವಸ್ಥೆಗಳು ಕೂಡ ಉಂಟು. ಸರ್ಕಾರದ ಅನುದಾನಗಳು ಬರ್ತವೆ, ಅದು 14ನೇ ಹಣ ಕಳಿಸಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಅದನ್ನು ನಾವು ಜನಪ್ರತಿನಿಧಿಗಳು ಸಾರ್ವಜನಿಕರು ಅದನ್ನ ಮಾಡುವಾಗೆ ಮಾಡಬೇಕು. ಪ್ರತಿಭಟನೆಯಿಂದ ನಡೆಸಿದ್ರು ಪಂಪೆಲ್ ಕಾಮಗಾರಿ ಕುರಿತಾಗಿ. ಹೆದ್ದಾರಿಗಳೇ ಸರಿ ಇಲ್ಲ, ಈಗ ಇದೆಲ್ಲ ಹೇಗೆ ಮುಗಿಯುತ್ತೆ ಹಾಗಾದ್ರೆ? ಅಲ್ಲ, ಇದೀಗ ತುರ್ತು ಕಾಮಗಾರಿಯನ್ನ ಇದಕ್ಕೆ ಮಾಡಲೇಬೇಕು. ಈಗ ಜನಪ್ರತಿನಿಧಿಗಳು ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಭಾರತೀಯ ಜನತಾ ಪಕ್ಷದವರಾಗ್ಲಿ ಅಥವಾ ಜನತಾ ದಳ ಯಾರು ಇರ್ಲಿ, ಅವರಿಗೆ ಇಚ್ಛಾಶಕ್ತಿ ಇದೆ ಅಂತೇಳಿ ಆದ್ರೆ ಖಂಡಿತವಾಗಿಯೂ ಈ ರಸ್ತೆ ವ್ಯವಸ್ಥೆಗಳಿಗೆ ಪೂರ್ಣ ಅವ್ಯವಸ್ಥೆಗಳಿಗೆ ಪೂರ್ಣ ವಿರಾಮ. ಅದು ಸರಿ ಕಿಣಿಯರು ಹೇಳಿದ ನಾನು ಒಪ್ತೇನೆ. ಇನ್ನೊಂದು ನೋಡಿ, ನಮ್ಮ ಕಲ್ಸಂಕರ್ ರೋಡ್ ಒಂದು ಉಡುಪಿಯಲ್ಲಿ ಕಲ್ಸಂಕರ್ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತಿಗೆ ನೋಡಿ ಎಷ್ಟು ಅಗಲವಾದ ರಸ್ತೆ. ಈಗ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಟೆಂಡರ್ ಫೈನಲ್ ಆದ್ಮೇಲೆ 1 ವಾರ ಇರ್ಬೋದು, 10 ದಿವಸ ವರ್ಕ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಆ ನಡುವೆ ಏನ್ ಮಾಡೋದು? ಈಗ ಹೊಂಡ ಇದೆ, ಏನ್ ಮಾಡೋದು ಅನ್ನುವಂತ ಪ್ರಶ್ನೆ. ಅದೀಗ ನಾನು ಇಂಜಿನಿಯರ್ ಹತ್ರ ಮಾತಾಡಿದೆ, ಮಂಜುನಾಥ್ ಅಂತ ಇಂಜಿನಿಯರ್ ಇದ್ದಾರೆ, ಅವ್ರು ಹೇಳಿದ್ರು ಅದು ಹೇಳಿದ ಕೂಡಲೇ ನಾವು ಹಾಕ್ತೇವೆ, ರೆಡಿ ಮಿಕ್ಸ್ ಸಿಗ್ತದೆ. ಆದ್ರೆ ಮಳೆ ಬಂದ್ರೆ ಅದು ಹಾಕಿದ್ರು ವೇಸ್ಟ್ ಆಗುತ್ತೆ. ಅದು ಹಾಕ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲ ನಗರಸಭಾ ವ್ಯಾಪ್ತಿಯ ರಸ್ತೆಗಳು ಕೂಡ ಇದೆ, ಅದು ನಗರಸಭೆ ಮೂಲಕವೇ ಆಗ್ಬೇಕು, ಅಥವಾ ಪಂಚಾಯತ್ ವ್ಯಾಪ್ತಿ ಇರ್ಬೋದು, ಪಂಚಾಯತಿಂದ ಜಿಲ್ಲಾ ಪಂಚಾಯತ್ ಎದುರುಗಡೆ PW ರಸ್ತೆ ಇದೆ ಖಂಡಿತವಾಗಿಯೂ ಅಲ್ಲಿ ಐಸಿಯು ಇರುವುದರಿಂದಾಗಿ ಹಾಗೆ ಬಿಟ್ಟಿದ್ದಾರೆ ಅಂತ ಹೇಳಿ. ಏನು ಹೆಚ್ಚು ಕಡಿಮೆ ಆದ್ರೆ ಇಮಿಡಿಯೇಟ್ ಆಗಿ ಆಗ್ತದೆ ಅಂತ ಹೇಳಿ ಜನರಿಗೆ ಗೊತ್ತಿರಲಿಲ್ಲ. ಇದು ನಗರಸಭೆ ವ್ಯಾಪ್ತಿ. ನಿತ್ಯಾನಂದ ಒಳಕಾಡೋರು ಆ ಗುಂಡಿಯಲ್ಲಿ ಈಜಾಡಿ ಬಂದಿದ್ದಾರೆ. ಅದಕ್ಕೆ ಬರ್ತಾರಲ್ಲ, ಅದು ಒಳ್ಳೆಯ ರೀತಿ ಅವರು ಗಮನ ಸೆಳೆಸಿದ್ದಾರೆ. ಜನಪ್ರತಿನಿಧಿಯಾದವನಿಗೆ ಇಚ್ಛಾಶಕ್ತಿ ಬೇಕು. ಅದರ ಜೊತೆಗೆ
ನಮ್ಮ ಜನರು ಕೂಡ ನಾನು ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿಯ ಜೊತೆಗೆ ತಾವು ಆರಿಸಿ ಕಳಿಸಿದಂತ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಸರ್, ಇನ್ನೊಂದು ಸ್ಥಳೀಯವಾಗಿ ಏನಂತ ಹೇಳಿದ್ರೆ ಉಡುಪಿಯಲ್ಲಿ ಪ್ರತಿನಿಧಿ ಆದವನ ಕೆಲಸ ಎಂತದು ಹೀಗೆ ಈ ರೀತಿಯಲ್ಲಿ ಎಲ್ಲ ಅವನು ಕೆಲಸ ಮಾಡ್ಬೇಕು. ಉಡುಪಿಯಲ್ಲಿ ಜನಪ್ರತಿನಿಧಿಗಳು ಹುಟ್ಟಿದ ಹಬ್ಬಕ್ಕೆ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿಕ್ ಆಗುದಿಲ್ಲ. ಯಾಕೆ ಗೊತ್ತುಂಟಾ ನೋಡಿ, ಉಡುಪಿಯ ರಸ್ತೆಗಳು ತುಂಬಾ ಕಂಜೆಸ್ಟೆಡ್ ಆಗಿದ್ದು. ಉಡುಪಿಯ ರಸ್ತೆಗಳು ಸರ್, ಒಂದ್ ನಿಮಿಷ, ಉಡುಪಿಯ ರಸ್ತೆಗಳು ತುಂಬಾ ಕಂಜೆಸ್ಟೆಡ್ ಆಗಿದೆ. ಈ ಕಲ್ಸಂಕ ಇದರಲ್ಲಿ 2 ಬಸ್ ಪಾಸ್ ಆಗ್ತಿರ್ಲಿಲ್ಲ ಅಂತ ಒಂದು ರಸ್ತೆ ಈಗ ಎಷ್ಟು ಅಗಲಾಗಿದೆ ನೋಡಿ. ಆದ್ಮೇಲೆ ಹೌದು, ಡಾಕ್ಟರ್ ವಿ.ಎಸ್. ಆಚಾರ್ ಮತ್ತೆ ಇವರು ರಘುಪತಿ ಭಟ್ರು 2 ಸೇರ್ಕೊಂಡು ಅದು ಒಂದು ಪುಣ್ಯದ ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಅಂಬಾಗಿಲಿಂದ ಈ ಕಡೆ ಬರುವ ರಸ್ತೆ ಅದೆಲ್ಲ ಒಂದು ಇದಿದೆಯಲ್ಲ, ಅದು ಹೋಗೋ ರೀತಿಯಲ್ಲಿ ಇರಲಿಲ್ಲ, ತುಂಬಾ ಸಪುರವಾಗಿತ್ತು. ಈಗ ಎಷ್ಟೆಷ್ಟು ಅಗಲವಾದ ರಸ್ತೆ ಇದು ಮಾಡಿದ್ದಾರೆ. ಮತ್ತು ಉಡುಪಿ KM ಮಾರ್ಗ ಇರ್ಬೋದು, ಇದೆಲ್ಲ ಒಳ್ಳೆ ಸುಂದರ ಆಗಿದೆ. ಆಯೇ ಕಾಲದಲ್ಲಿ ಯಾರೆಲ್ಲ ಇದ್ರು ಅದೆಲ್ಲ ಒಂದು ಚಂದ ರೀತಿಯಲ್ಲಿ ಒಂದು ಮಾಡಿದ್ದಾರೆ, ಮಾಡ್ಲಿಲ್ಲ ಅಂತ ಹೇಳಿಲ್ಲ. ಹೌದು ಹೌದು. ಇವತ್ತು ಮೊದಲು ಹೋಗುವಾಗ ಸಿಂಗಲ್ ಕಲ್ಸಂಕ ರೋಡ್ ಹೇಗೆ ಇತ್ತು ಅಂತ ಹೇಳಿ ಈಗ ಊಹಿಸ್ಲಿಕ್ಕೂ ಸಾಧ್ಯ. ಯಾಕಂತ ಹೇಳಿದ್ರೆ ನಾನೇ ಸ್ವತಃ ನೇತಾಡಿಕೊಂಡು ಹೋಗಿದ್ದೇನೆ ಬಸ್ಸಲ್ಲಿ. ಅದು ಆ ಕಂಬ ಇರುವಾಗ ಏನಾಗ್ತದೆ, ನಾವಲ್ಲಿ ಇಳಿದು ಆ ಕಂಬಕ್ಕೆ ಸುತ್ತಾಕಿ ಪುನಃ ಬಸ್ ಹತ್ತಬೇಕು ಅಂತ ಒಂದು ಸಿಚುವೇಶನ್ ಇತ್ತು. ಹಾಗಾಗಿ ಪ್ರಥಮವಾಗಿ ಆ ಚಾಲನೆ ಉಡುಪಿಗೆ ಒಂದು ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಅದು ಉಡುಪಿ ಮಣಿಪಾಲ್ ರಸ್ತೆ ಇದಲ್ಲ, ಅದು ಒಳ್ಳೆ ರೀತಿಯಲ್ಲಿ ಇವರು ಹೇಳಿದ ಹಾಗೆ ಅದು ಮಾದರಿಯಾಗಿದೆ. ಅದೇ ರೀತಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆದ್ರೆ ಒಂದು ಸುಂದರ ಅಭಿವೃದ್ಧಿ ಅಂದ್ರೆ ಇನ್ನೊಂದು ಅದ್ರದ್ದು ಮೇಂಟೆನೆನ್ಸ್ ಕೂಡ ಆಗ್ಬೇಕು. ಯಾಕಂತ ಹೇಳಿದ್ರೆ ನೋಡಿ, ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ಈಗ ಅದೇ ರಸ್ತೆಯಲ್ಲಿ ಎಷ್ಟು ಫಾಲ್ಟ್ ಇದೆ ಈಗ. ತಯಾರು ಮತ್ತೆ ಮಾಡ್ಬೇಕು, ಇಲಾಖೆ ಮೂಲಕ ಆಗ್ಬೇಕು ಅದು. ಈಗ ಅದಕ್ಕೆ ಅಧಿಕಾರಿಗಳದ್ದು ಜವಾಬ್ದಾರಿ ಇರ್ತದೆ. ಈಗ ಮಳೆಗೆ ಈಗ ನಾನು ಇವತ್ತು ಈ ಕಾರ್ಯಕ್ರಮ ಬೆಳಗ್ಗೆ ಹೇಳಿದ ಕೂಡಲೇ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರ್, PWD ಇಂಜಿನಿಯರ್, ನಗರಸಭೆ, ರಾಷ್ಟ್ರೀಯ ಎಲ್ಲ ಇಂಜಿನಿಯರ್ಸ್ಗೆ ಮಾತಾಡಿ ವಿವರಗಳನ್ನು ತಗೊಂಡೆ. ತುರ್ತು ವ್ಯವಸ್ಥೆಗೆ ಅವರು ಹೇಳಿದ್ದಾರೆ, ನಾವು ಬದ್ದರು ಅದಕ್ಕೆ ಮಾಡ್ತೇವೆ. ಮುನ್ಸಿಪಾಲಿಟಿ ಅವರು ಹೇಳಿದ್ದಾರೆ, ಈ ರಾಜ್ಯ ಸ್ಟೇಟ್ ಹೈವೇ ಅಥವಾ ರಾಷ್ಟ್ರೀಯ ಹೆದ್ದಾರಿ ನಮಗೆ ಅಧಿಕಾರ ಇಲ್ಲ ಮುಟ್ಟುವಂಥದ್ದು. ಹಾಗಾಗಿ ಜನರಿಗೆ ಗೊತ್ತಿರುವುದಿಲ್ಲ. ಜನರು ಎಣಿಸ್ತಾ ಮುನ್ಸಿಪಾಲಿಟಿ ಯಾವ ಏರಿಯಾ ಅಥವಾ ಪಂಚಾಯತ್ ಏರಿಯಾ ಅವ್ರು ಮಾಡಬೇಕು. ಈ ರೀತಿಯಾಗಿ ಸಾವಿಗೆ ದಾರಿಯನ್ನ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅಪಾಯ ಕೂಪವಾಗಿ ನಿರ್ಮಾಣವಾಗಿರ್ತಕ್ಕಂತಹ ಈ ಹೆದ್ದಾರಿಗಳ ಬಗ್ಗೆ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೇವೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಕೊಡ್ತೇನೆ. ವಿರಾಮದ ಬಳಿಕ ಸಾವಿನ ದಾರಿ ಮುಕ್ತಿ ಯಾವಾಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಚರ್ಚೆಯನ್ನ ನಡೆಸ್ತಾ ಇದ್ವಿ. ಸಾರ್ವಜನಿಕರಾಗಿರ್ಬೋದು, ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಯಾವ ರೀತಿಯಾದ ಕ್ರಮಗಳನ್ನ ಕೈಗೊಳ್ಳಬೇಕು, ಹಾಗೂ ಇಲ್ಲಿಯ ಇಲಾಖೆಗಳಾಗಿರ್ಬೋದು, ಇಲಾಖೆಗಳಿಗೂ ಕೂಡ ಇದು ಸಂಬಂಧಪಟ್ಟಂತಹ ವಿಷಯನೇ ಹೌದು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಕೇಳಿ ಬರುವಂತಹ ವಿಷಯ ಅಂದ್ರೆ, ಈಗಾಗಲೇ ನಮಗೆ ಹರೀಶ್ ಕಿಣಿ ಅವರು ಹೇಳಿದ ಪ್ರಕಾರ ಗುತ್ತಿಗೆದಾರರು ಕೂಡ ಇದ್ರ ಬಗ್ಗೆ ಸಮರ್ಪಕವಾಗಿ ಯೋಜನೆಗಳನ್ನ ಜಾರಿಗೆ ತಂದಿರುವಂತಹ ಯೋಜನೆಗಳನ್ನ ಮಾಡದೆ ವಿಫಲರಾದಾಗ ಇಲಾಖೆ, ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಕೂಡ ಕೈ ಜೋಡಿಸಬೇಕು, ಈ ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಗುತ್ತಿಗೆದಾರರು ಆಗಿರ್ಬೋದು, ಆ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆಗಿರ್ಬೋದು, ಜನಗಳ ಮಾತುಗಳನ್ನ ಕೇಳೋದಕ್ಕೆ ಈಗ ಯಾರು ತಯಾರಿಲ್ಲ. ಕೇವಲ ಮತಗಳಿಗಾಗಿ, ಮತಕ್ಕೋಸ್ಕರ ಮಾತ್ರ ಮತಯಾಚನೆ ಮಾಡುವ ಒಂದು ಎಲೆಕ್ಷನ್ ಟೈಮಲ್ಲಿ ಬಂದು ನಮಗೆ ವೋಟ್ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಕೇಳಿ ಆಶ್ವಾಸನೆಗಳನ್ನ ಕೊಟ್ಟು ಹೋಗ್ತಾರೆ ಹೊರತು ಮತ್ತೆ ಈ ರೀತಿಯಾಗಿ ನಂಬಿಕೆಗಳನ್ನ ಹುಟ್ಟಿಸಿ ಕೆಲಸ ಕಾರ್ಯಗಳನ್ನ ಮಾಡುವಲ್ಲಿ ವಿಫಲರಾಗ್ತಾರೆ. ಹಾಗಾದ್ರೆ ಇಲಾಖೆಗಳು ಕೂಡ ಈ ಬಗ್ಗೆ ಕೇರ್ ತಗೋಬೇಕು ಅಂತ ಹೇಳ್ತಿರಲ್ಲ, ಯಾವ ನಿಟ್ಟಿನಲ್ಲಿ ಅವ್ರು ಕೇರ್ ತಗೋಬೇಕು ಇಲಾಖೆಗಳು? ನೋಡಿ, ಇಲಾಖೆ ಅಂತ ಹೇಳಿದ್ರೆ ಈಗ ಒಂದು PWD ರಸ್ತೆ ಒಂದು 3 ಕೋಟಿ ರೂಪಾಯಿಗೆ ಒಂದು, ನಾನು ಉದಾಹರಣೆ ಕೊಡ್ತೇನೆ. ಈಗ ಒಬ್ಬನಿಗೆ 3 ಕೋಟಿ ರೂಪಾಯಿಗೆ ಅವನಿಗೆ ಟೆಂಡರ್ ಆಯ್ತು. ಆ ಟೆಂಡರ್ ಆದ ಕೂಡಲೇ ಅವನಿಗೆ ಇಷ್ಟೇ ದಿನದಲ್ಲಿ ಕೆಲಸ ಶುರು ಮಾಡಬೇಕು ಅಂತ ಹೇಳಿದೆ. ಆ ಶುರು ಮಾಡಿದ ನಂತರ ಅವನು ಕೆಲಸ ಆದ ನಂತರ ಪ್ರಾಯಶಃ 3 ವರ್ಷ ಅವನು ಆ ಮೇಂಟೆನೆನ್ಸ್ ಅನ್ನ, ಅಲ್ಲಿ ಒಂದು ಸಣ್ಣ ಹೊಂಡ ಬಿದ್ರು ಕೂಡ ಅದನ್ನು ಮಾಡಬೇಕಾದದ್ದು ಇಲಾಖೆ ಅವರ ಎಗ್ರಿಮೆಂಟ್ ಪ್ರಕಾರ. ಆದ್ರೆ ಅವನು ಮಾಡಿದ ಅಲ್ಲಿ ಹೊಂಡ ಆಗಿದೆ ಅಂತ ಹೇಳಿ ನಾವು PWD ಇಲಾಖೆಗೆ ದೂರು ಕೊಡ್ತೇವೆ. ಸಾರ್ವಜನಿಕರು ಒಂದು ವರ್ಷ ಆಯ್ತು ರಸ್ತೆ ಆದ ನಂತರ ಹೊಂಡ ಆಗಿದೆ ಅಂತ ಹೇಳಿ PWD ಇಲಾಖೆಗೆ ದೂರು ಕೊಟ್ಟಾಗ ಅಲ್ಲಿ ಬೋರ್ಡ್ ಎಲ್ಲ ಹಾಕಿರ್ತಾರೆ, PWD ಇಲಾಖೆಯ ಅಧಿಕಾರಿ ಅಥವಾ ಗುತ್ತಿಗೆದಾರರ ಸಂಖ್ಯೆ. ಗುತ್ತಿಗೆದಾರರು ಟೆಲಿಫೋನ್ ರಿಸೀವ್ ಮಾಡುದಿಲ್ಲ. ಸಾರ್ವಜನಿಕರು ಕಾಲ್ ಮಾಡಿದ್ರೆ ಗುತ್ತಿಗೆದಾರ, ಯಾಕೆ ಹೇಳಿದ್ರೆ ಅವರು
ದೊಡ್ಡ ಲೆವೆಲಿನ ಗುತ್ತಿಗೆದಾರರಾಗಿರ್ತಾರೆ. ಬಿಸಿ ಆಗಿರ್ತಾರೆ. ಅವ್ರಿಗೆ ಇನ್ನೊಂದು ಗುತ್ತಿಗೆ ಸಿಕ್ಕಿರ್ತದೆ. ಜನರಲ್ ನಾಲೆಜ್ ಬೇಕು, ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಆದ್ರೆ ಅಧಿಕಾರಿಗಳಿಗೆ 3 ವರ್ಷಗಳು ನಾವು ಇರ್ತದೆ. ಕರೆ ಮಾಡಿದಾಗ ಅವರು ಅದಕ್ಕೆ ಸ್ಪಂದನೆ ನೀಡಿ ಅದನ್ನ ಗುತ್ತಿಗೆದಾರರಲ್ಲಿ ಮಾಡಿಸುವಂತ ಒಂದು ವ್ಯವಸ್ಥೆ ಈ ಅಧಿಕಾರಿಗಳು ಇಲಾಖೆಗಳು ಮಾಡ್ಬೇಕು ಅಂತ ಹೇಳಿ. ಮತ್ತೆ ಇನ್ನೊಂದು ವಿಷಯ, ಆ ಗುತ್ತಿಗೆದಾರನ ಕಾಮಗಾರಿ ಕಳಪೆ ಇದ್ರೆ ಇನ್ನೊಮ್ಮೆ ಪುನಃ ಆ ಗುತ್ತಿಗೆದಾರನಿಗೆ ಇವ್ರು ಯಾಕೆ ಕೊಡ್ತಾರೆ? ಗುತ್ತಿಗೆದಾರರನ್ನ ಚೇಂಜ್ ಮಾಡಬಹುದಲ್ಲ? ನೋಡಿದ ಪ್ರಕಾರ ಅವನು ಇನ್ನೊಂದು ಹೆಸರಿನಲ್ಲಿ ಈಗ ಒಂದು ಹರೀಶ್ ಕಿಣಿ ಅಂಡ್ ಕಂಪನಿ ಅಂತ ಹೇಳಿ ಕಿಣಿ ಹರೀಶ್ ಅಂಡ್ ಕಂಪನಿ ಅಂತ ಹೇಳಿ ಅವನು ಇನ್ನೊಂದು ಹೆಸರಿನಲ್ಲಿ ಗುತ್ತಿಗೆ ಹಾಕ್ತಾನೆ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದು ಇವ್ ಗೊತ್ತಿರ್ತದೆ, ಆದ್ರೂ ಒಳ ಫಿಕ್ಸಿಂಗ್ ಆಗಿ ಅವ್ರನ್ನ ಇವ್ರೆ ಐಡಿಯಾ ಹೇಳಿಕೊಟ್ಟಿರ್ಬೋದು. ಈ ಕಮಿಷನ್ ಅನ್ನುವಂತ ಒಂದು ಭೂತ ಇದೆ ನೋಡಿ, ಪೆರಂಭೂತ, ಇದು ಯಾರನ್ನು ಕೂಡ ಬಿಡ್ತಾ ಇಲ್ಲ. ನೋಡ್ತಿದ್ದೀವಿ, ಮಂಗಳೂರಿಂದ ಉಡುಪಿಗೆ ಬರೋ ತನಕ ಸುಮಾರು 2 ಟೋಲ್ ಸಿಗ್ತದೆ ನಮ್ಗೆ, 2 ಟೋಲ್ ಗೇಟ್ಗಳು ಕಾಯ್ತಾನೆ ನಿಂತಿರ್ಬೇಕು ಗಂಟೆಗಟ್ಟಲೆ. ಅದು ಬಿಡಿ, ಇಲ್ಲಿ ಹೊನ್ನಾವರ ಬ್ರಿಡ್ಜ್ ಕಟ್ಟಿ ಬೀಳ್ಲಿಕ್ಕೆ ಆಯ್ತು ಈಗ, ಆದ್ರೂ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ. 25 ವರ್ಷ ಆಯ್ತು ಹೊನ್ನಾವರ ಬ್ರಿಡ್ಜ್ ಕಟ್ಟಿ. ಅದು 100% ಕರೆಕ್ಟ್ ಆಗಿ ಸರ್ಕಾರದ ಕೈ ಸೇರ್ತಾ ಇದೆಯಾ, ಅಥವಾ ಇಲ್ಲಿ ಏನಾದ್ರೂ ಮಧ್ಯದಲ್ಲಿ ಯಾವ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಆಗಿರ್ಬೋದು, ಗುತ್ತಿಗೆದಾರರ ಕೈ ಸೇರ್ತಾ ಇಲ್ಲ ಇಲ್ವಾ? ಈ ವಿಷಯದಲ್ಲಿ 28 ವರ್ಷಗಳ ಅವಧಿಗೆ ಅವರು ಟೋಲ್ ಕಲೆಕ್ಟ್ ಮಾಡಿ ಆ ವ್ಯವಸ್ಥೆ ಅವರಿಗೆ, ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇರುವುದಿಲ್ಲ. ಗುತ್ತಿಗೆದಾರರಾಗಿರ್ಬೋದು, ಅದು ನೇರವಾಗಿ ಗುತ್ತಿಗೆದಾರರ ಕೈ ಸೇರ್ತಾ ಇದೆಯಾ, ಅಥವಾ ಇಲ್ಲಿ ಯಾವ್ದಾದ್ರು ಅಧಿಕಾರಿಗಳ ಗುತ್ತಿಗೆದಾರನ ಸಮಸ್ಯೆ, ಗುತ್ತಿಗೆದಾರನಿಗೆ ದುಡ್ಡು ಬರ್ತದಾ ಇಲ್ವಾ ಅಂತ ಹೇಳಿ ಅವರದ್ದು. ಆದ್ರೆ ಈ ಕೆಲಸವನ್ನು ಕಂಪ್ಲೀಟ್ ಮಾಡದೆ, ಅದು ಗುಣಮಟ್ಟವನ್ನ ಇದು ಮಾಡದೆ ಅವರು ಟೋಲ್ ಕಲೆಕ್ಟ್ ಮಾಡುವಂತದ್ದು ಅದು ತಪ್ಪು. ಜನರು ಕೂಡ ಅದರ ವಿರೋಧವಾಗಿ ಇದ್ದಾರೆ. ಈಗ ನಡೀತಾ ಇದೆ ಕೆಲಸ ಅಭಿವೃದ್ಧಿ, ಯಾವ ಕೆಲಸಗಳೇ ನಡೆದಿರೋದಿಲ್ಲ, ಟೋಲ್ ಮಾತ್ರ ತಗೋತಾನೆ ಇರ್ತಾರೆ. ರಘುಪತಿ ಭಟ್ರು ಇರ್ಬೋದು, ಸಂಸದ, ಎಲ್ಲರೂ ಕೂಡ ಜನ ವಿರೋಧಿಸಿದ್ದಾರೆ. ನಾಯಕರು, ಅನೇಕ ನಾಯಕರು ಅಲ್ಲ ವಿರೋಧಿಸಿ ಆ ಬಗ್ಗೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಸಭೆ ಮಾಡಿದ್ದೀರಾ? ಜಿಲ್ಲಾಧಿಕಾರಿ ಸಭೆ ಆಗಿ ಇವತ್ತು ಅಂತಿಮ ಸ್ಪರ್ಶ ಆಗ್ತಾ ಇದೆ ಅಲ್ಲಿ. ಈಗ ಅಂದ್ರೆ ಮಳೆ ಈಗ ಯಾಕಂತ ಹೇಳಿದ್ರೆ ಜನ ನಮ್ಮ ವಾಹನ 4 ವರ್ಷಗಳಿಂದನೂ ಈ ಸಮಸ್ಯೆ ಇದ್ದೇ ಇದೆ. ಇವತ್ತು ಕೂತು ನೀವು ಅಂತಿಮ ಮಾಡ್ತೇವೆ ಲೋಕಸಭಾ ಸದಸ್ಯರು ಕಳೆದ 1 ತಿಂಗಳ ಕಾಳಜಿ ವಹಿಸಿದ್ದಾರೆ. ಯಾವ ರೀತಿ ಕಾಳಜಿ ವಹಿಸಿದ್ದಾರೆ? ಕಳೆದ 1 ತಿಂಗಳು ಲೋಕಸಭಾ ಸದಸ್ಯರು ಕಳೆದ 1 ತಿಂಗಳಲ್ಲಿ ತಲಪಾಡಿಯಲ್ಲಿ ಟೋಲ್ ಕಲೆಕ್ಷನ್ ಮಾಡಬಾರ್ದು ಅಂತ ಹೇಳಿ ನಳಿನ್ ಕುಮಾರ್ ಕಟೀಲ್ ಅವರು ಆದೇಶ ಕೊಟ್ಟರು. ಪ್ರಶಾಂತ್ ಈಗ ಎಲ್ಲ ವೈರಲ್ ಆಗ್ತಾ ಇದೆ. ಅಲ್ಲಿ ಲೋಕಲ್ ನವರ ಹತ್ರವು ಟೋಲ್ ತಗೊಳ್ತಾ, ಅಲ್ಲಿ ಒಂದು ಹುಡುಗಿ ಕುತ್ಕೊಂಡಿರ್ತಾಳೆ, ಅವಳು ಹೇಳ್ತಾ ಇದ್ದಾಳೆ ಅದು ನಳಿನ್ ಕುಮಾರ್ ಹೇಳಿದಕ್ಕೂ ನಮ್ಗೂ ಸಂಬಂಧ ಇಲ್ಲ. ಇವ್ರು ಕೇಳ್ತಾನೆ ನಳಿನ್ ಕುಮಾರ್ ಹಾಗೆ ಹೇಳಿದಕ್ಕೆ ಬೆಲೆ ಇಲ್ವಾ ಅಂತೇಳಿ. ಅದಕ್ಕೆ ಆ ಹುಡುಗಿ ಹೇಳ್ತಾ ಇಲ್ಲ, ನಾವು ತಗೊಳ್ತೇವೆ, ನಮ್ಗೆ ಇಲ್ಲಿ ತಗೊಳ್ಳಿಕ್ಕೆ ಹೇಳಿದ್ರೆ ನಾವು ತಗೊಂಡಿದ್ದೀವಿ. ಬರೋ ತನಕ ಆ ರಸ್ತೆ ಖಂಡಿತವಾಗಿಯೂ ಟೋಲ್ ಕೊಟ್ಟವ ಅದಕ್ಕೆ ಇಡೀ ಶಾಪ ಹಾಕ್ತಾನೆ ಖಂಡಿತ. ಮತ್ತೆ ಇನ್ನೊಂದು, ಟೋಲ್ ತಕೊಂಡ ಮೇಲೆ ಅವರದ್ದು ಖಾಲಿ ದುಡ್ಡು ಮೇಂಟೆನೆನ್ಸ್, ರಸ್ತೆ ಮೇಂಟೆನೆನ್ಸ್ ಮಾತ್ರ ಅವರದ್ದು ರೆಸ್ಪಾನ್ಸಿಬಿಲಿಟಿ ಬರುದಿಲ್ಲ. ಅಲ್ಲಿ ವೆಹಿಕಲ್ ಬಿದ್ದು ರೋಡ್ ಬ್ಲಾಕ್ ಆದ್ರೆ ಅದಕ್ಕೆ ಬೇಕಾಗುವ ಕ್ರೈನ್ ವ್ಯವಸ್ಥೆ, ಅದು ವ್ಯವಸ್ಥೆ, ಮತ್ತು ಅವರು ಆಸ್ಪತ್ರೆಯನ್ನು ಸಾಗಿಸುವ ವ್ಯವಸ್ಥೆ, ಪ್ರತಿಯೊಂದು ಅವರ ಜವಾಬ್ದಾರಿ. ಈಗ ನೋಡಿ, ಉಡುಪಿಯಿಂದ ಬೆಂಗಳೂರಿಗೆ ಹೋಗೋ ಬಸ್ಸು ಮೊನ್ನೆ ನಮ್ಮ ಇವ್ರು ಹೇಳಿದ್ರು, ಪ್ರಭಾಕರ್ ಕುಮ್ರಗೌಡ ಅಂತೇಳಿ ನಮ್ಮ ಫ್ರೆಂಡ್ ಇದ್ದಾರೆ, ಅವರು ಟಿಕೆಟ್ ಮಾಡಿ ಕೊಟ್ಟದ್ದು. ಒಂದು ಸ್ಕಿಡ್ ಆಗಿ ಡಿವೈಡರ್ ಮೇಲೇನೋ ಹತ್ತಿ ಸ್ಕಿಡ್ ಆಗಿ ಬಿತ್ತು ಚನ್ನರಾಯಪಟ್ಟಣದಲ್ಲಿ. ಅದರ ಅಡಿಯಲ್ಲಿ ಬಚಾವಾಗಿದ್ದಾರೆ ಒಬ್ರು. ಇವರು ಟೋಲ್ನವರದ್ದು ಲಾಟ್ಪೋಟ್ ಒಂದು JCB ಏನೋ ತಗೊಂಡೋಗಿ ಅದನ್ನು ಎತ್ತಲಿಕ್ಕೆ ಟ್ರೈ ಮಾಡಿ ಅದು ಡಿವೈಡರ್ ಮೇಲಿಂದ ತೆಗೆದು ಅವರ ಮೈ ಮೇಲೆ ಬಿತ್ತು. ಅದು ಯಾಕೆ ಅಷ್ಟು ಒಂದು ಬಸ್ ಅನ್ನು ಎತ್ತಲಿಕ್ಕೆ ಆಗದಿದ್ದ ಒಂದು ಕ್ರೈನ್ ಹಿಡಿದಿದ್ದ ಮೇಲೆ ಅವರು ಯಾಕಲ್ಲಿ ಟೋಲ್ ಸಂಗ್ರಹ ಮಾಡ್ತಾರೆ? ಆ ದುಡ್ಡನ್ನು ಏನ್ ಮಾಡ್ತಾರೆ ಅಲ್ವಾ? ಇದನ್ನ ನಾವು ಅದು ಪ್ರತಿಯೊಂದು ಅವರು ಇನ್ಸ್ಪೆಕ್ಷನ್ ನೋಡ್ಬೇಕು. ಗುತ್ತಿಗೆದಾರರಿಗೆ ಸರ್ಕಾರ ಗುತ್ತಿಗೆದಾರರಿಗೆ ತಮಗೆ ಬೇಕಾದ ಕೆಲಸಗಳನ್ನ ಅಲ್ಲಿ ಮಾಡಿಸ್ಕೊಳ್ದೇ ಇದ್ಮೇಲೆ ಯಾಕೆ ನೀವು ಗುತ್ತಿಗೆದಾರರಿಗೆ ಆಗದಿದ್ಮೇಲೆ ಗುತ್ತಿಗೆದಾರರನ್ನ ಚೇಂಜ್ ಮಾಡಬಹುದಲ್ಲ ಸರ್ಕಾರ? ಗುತ್ತಿಗೆದಾರ ಅಂತ ಅಲ್ಲಲ್ಲ ನಾವ್ ಹೇಳುದು, ಅದಕ್ಕೆ ಸಂಬಂಧಪಟ್ಟ ಒಂದೊಂದು ಇಲಾಖೆ ಅಂತ ಹೇಳಿ ಇರ್ತದಲ್ಲ, ಅವರದ್ದು ಮಾಮೂಲು ತಗೊಂಡು ಸುಮ್ನೆ ಮನೆಯಲ್ಲಿ ಕುತ್ಕೊಳ್ಳೋದಲ್ಲ. ಅವರು ಕೂಡ ಇವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಇವರು ಇನ್ಸ್ಪೆಕ್ಷನ್ ಮಾಡ್ಬೇಕು ಪದೇ ಪದೇ. ಇವ್ರು ಆ ರೀತಿ ಕ್ರೈನ್ ಇಟ್ಟಿದಾರಾ, ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆಯಾ, ಇವ್ರು ಅಲ್ಲಲ್ಲಿ ಬೋರ್ಡ್ ಹಾಕಿದಾರಾ, ಏನೆಲ್ಲ ವ್ಯವಸ್ಥೆ ಇದೆ, ಯಾವ್ದು ಲೈಟ್ ಸರಿ ಇಲ್ಲ, ಅದಕ್ಕೆಲ್ಲ ಒಂದು ಕಂಟ್ರೋಲಿಂಗ್ ಒಂದು ಅಥಾರಿಟಿ ಅಂತೇಳಿ ಇರಬೇಕು. ಮತ್ತ್ಯಾಕೆ ಇಷ್ಟೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿದ್ಮೇಲೆ? ಆಲ್ರೆಡಿ ಆಮೆಗತಿಯಲ್ಲಿ ಹೋಗ್ತಾ ಇತ್ತು ಹಿಂದಿನ UPA ಸರ್ಕಾರ, ಈಗಲೂ ಹೋಗ್ತಾನೆ ಇದೆ ಆಮೆಗತಿಯಲ್ಲಿ ಇತ್ತು. ಬಟ್ ಆಗ ಸ್ಥಗಿತವಾಗಿತ್ತು. ಹಾಗಾಗಿ ಇನ್ನೊಂದು ಕಾಂಟ್ರಾಕ್ಟ್ ಚೇಂಜ್ ಮಾಡೋದು ಅಂತ ಹೇಳಿದ್ರೆ ಪುನಃ ಒಂದಷ್ಟು ಪ್ರಕ್ರಿಯೆಗಳಾಗಿ ಇನ್ನೊಂದು 2 ವರ್ಷ 3 ವರ್ಷ ಮುಂದೆ ಹೋಗುವಂತ ಸಾಧ್ಯತೆ ಇತ್ತು. ಹಾಗಾಗಿ ಅವರ ಫೈನಾನ್ಷಿಯಲ್ ಅದು ರಿಸ್ಟ್ರಕ್ಚರ್ ಮಾಡಿಕೊಂಡು ಅವಾಗ ಸ್ಟಾರ್ಟ್ ಮಾಡಿದ್ರು. ನಡುವಿನಲ್ಲಿ ಪುನಃ ಅವರಿಗೆ ಏನೋ ಫೈನಾನ್ಷಿಯಲ್
ಇಂಪ್ಲಿಕೇಶನ್ ತೊಂದರೆ ಆಗೋದ್ರಿಂದಾಗಿ ಈ ಥರ ಆಗಿದೆ. ಈಗ ಸದಾ ಪ್ರತಿಶತ 90% 95% 90% ಅಂತ ಹೇಳಿ ಆಗಿದೆ. ಯಾಕಂತ ಹೇಳಿದ್ರೆ ಅಲ್ಲ, ಪಡುಬಿದ್ರಿಯಲ್ಲಿ ಕೇವಲ 1 ಕಿಲೋಮೀಟರ್ ಇದು ಸಣ್ಣ ಪುಟ್ಟ ಕೆಲಸ, 3 ಕಿಲೋಮೀಟರ್ ಇತ್ತು. ಆದ್ರೆ ಈಗ 1 ಕಿಲೋಮೀಟರ್ ಮಾತ್ರ ಬಾಕಿ ಇದೆ ಅಲ್ಲಿ. ನಾನು ಇವತ್ತೇ ಈಗ ವಿಜಯಕುಮಾರ್ ಅಂತ ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದಾರೆ. ಅಲ್ಲ, ಅದು ಪ್ರಥಮ ಬಾರಿಗೆ ಈಗ ಆಗಿರುವಂತ ಕೆಲವು ನೀರು, ಮಾಮೂಲಿ ನೀರು ಹರಿಯುವಂತ ತಡೆಗಳಾಗಿರ್ಬೋದು, ತುಂಬಾ ಕಡೆ ಆಗಿದೆ. ಅದು ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ಮಳೆ ಬರ್ತದೆ ಕರಾವಳಿ ಜಿಲ್ಲೆಯಲ್ಲಿ ಮಳೆ ಅಂತೇಳಿ ಮಾಡಿರ್ಬೇಕು. ಅದು ಆವಾಗ ಆಗಿರುವಂತದ್ದು ಯಾವಾಗ UPA ಅವಧಿಯಲ್ಲೇ ಎಲ್ಲ ಆಗಿರುವ, ಆವಾಗ ದೂರದರ್ಶಿತ್ವ ಬೇಕಿತ್ತು. ಯಾಕಂದ್ರೆ ಅವರು ಹೇಳೋ ಡೆಲ್ಲಿ ಮೀರತ್ ರಸ್ತೆಯನ್ನು 12 ಲೇನ್ಗಳದ್ದು ಮೋದಿ ಅವರು ಮಾಡಿದ್ರು, ಹೈಲೈಟ್ ಮಾಡಿದ್ರು. ಇದು ಯಾಕೆ ಆಗ್ಲಿಲ್ಲ? UPA ಸರ್ಕಾರ ನಮ್ಮ ಕಾಂಗ್ರೆಸ್ ಅತಿ ಹೆಚ್ಚು ವರ್ಷ ಆಳಿದಂತ ಒಂದು ಪಾರ್ಟಿ. ವಾಜಪೇಯಿ ಅವರ ದೂರದರ್ಶಿತ್ವದಿಂದ ಇವತ್ತೊಂದು ಇಷ್ಟೊಂದು ದೊಡ್ಡ ಅಭಿವೃದ್ಧಿಗಳಾಗ್ತದೆ. ಎನ್ಡಿಎ ಸರ್ಕಾರ ಮಾತಾಡ್ಬೇಕಾದ್ರೆ UPA ಸರ್ಕಾರ ಇದ್ದಾಗ ಈ ಕೆಲಸಗಳನ್ನ ಮಾಡಲಿಲ್ಲ ಅಂತ ಹೇಳ್ತಾರೆ. UPA ಸರ್ಕಾರದವರು ಈಗ ಅಧಿಕಾರದಲ್ಲಿರೋ NDA ಸರ್ಕಾರ ಯಾಕೆ ಈಗ ಮಾಡ್ತಾ ಇಲ್ಲ ಅಂತ. ಹಾಗಾದ್ರೆ ಇವರಿಬ್ಬರ ಗುದ್ದಾಟದಲ್ಲಿ ಸಾರ್ವಜನಿಕರ ಗೋಳನ್ನ ಕೇಳೋರು ಯಾರು ಕೇಳ್ತಾರೆ? ನೀವು ಅವರ ಮೇಲೆ ಹಾಕ್ತೀರಿ, ಅವ್ರು ನಿಮ್ಮ ಮೇಲೆ ಹಾಕ್ತಾರೆ. ನಮ್ಮ ಜಿಲ್ಲೆಗೆ ಯಾಕೆ ಅನ್ವಯ ಆಗುದಿಲ್ಲ? ನಮ್ಮ ಜಿಲ್ಲೆ ಅಂತ ಹೇಳಿದ್ರೆ ನವಯುಗದವರ ಒಂದು ಸಮಸ್ಯೆಯನ್ನು ಹೇಳಿದೆ, ಅವರ ಕಾಂಟ್ರಾಕ್ಟ್ ಸಮಸ್ಯೆ ಇಲ್ಲ. ಯಾಕಂದ್ರೆ ಅದು ಸರ್ ಈಗ ಒಂದು ನಿಮಿಷ ನಿಮ್ಮ ಸರ್ಕಾರ ಅವರ ಮೇಲೆ, ಅವರ ಸರ್ಕಾರ ಮೇಲೆ ಹೇಳ್ತಾರೆ. ಶಿವಕುಮಾರ್ ಅವರೇ ಒಂದ್ ನಿಮಿಷ. ಈಗ ನಾವು ಸಾವಿನ ದಾರಿಯ ಬಗ್ಗೆ, ಕಾರಣ ಬಗ್ಗೆ ಚರ್ಚೆ ಮಾಡುವ. ಈಗ ರಾಜಕೀಯ ಮಧ್ಯೆ ಬಂದ್ರೆ ಅದು ಎಲ್ಲಿಂದ ಎಲ್ಲಿಗೆ ಹೋಗ್ತದೆ, ಅದು ನಿಜವಾದ ಕಾರಣ ಏನು ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡುವ. ಇನ್ನೊಂದು ನಾನು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ರೋಡ್ ರಿಪೇರಿ ಆಗಲಿ, ಕಾಮಗಾರಿ ಆಗ್ತಾ ಇರಲಿ, ಹೊಸ ರೋಡ್ ಆಗ್ತಾ ಇರಲಿ, ಅಲ್ಲಿ ಒಂದು ರಸ್ತೆ ಮಧ್ಯದಲ್ಲಿ ಹೊಂಡ ತೋಡಿ ಏನೋ ಕಾಮಗಾರಿ ಮಾಡಿರ್ತಾರೆ. ಕೆಲವು ಸತಿ ಗುಂಡಿ ಆದಂತಹ ಒಂದು ಒಳಚರಂಡಿಯನ್ನು ಹಾಗೆ ಬಿಟ್ಟು ಹೋಗಿರ್ತಾರೆ. ಎಷ್ಟೋ ಸಲ ನೋಡಿದ್ದೇವೆ, ಅಲ್ಲಿ ಬಿದ್ದು ಸತ್ರೆ ಅದಕ್ಕೆ ಒಂದು ಇದೇ ಇಲ್ಲ. ಅವರ ಅಜಾಗರೂಕತೆ ಎಲ್ಲಿವರೆಗಿದೆ ಅಂದರೆ, ಅಟ್ಲೀಸ್ಟ್ ಅದಕ್ಕೊಂದು ರಿಫ್ಲೆಕ್ಟರ್ ಬೋರ್ಡ್ ಅವರು ಲಕ್ಷಗಟ್ಟಲೆ ಇದನ್ನು ತಗೊಳ್ಳುವಾಗ, ಟೆಂಡರ್ ಅಂತ ತಗೊಳ್ಳುವಾಗ ಇವರಲ್ಲಿ ಒಂದು ರಿಫ್ಲೆಕ್ಟರ್, ಒಂದು ಕೋನ್ ಮತ್ತೆ ಈ ಬೋರ್ಡ್ ಕೂಡ ಇರುವುದಿಲ್ವಾ? ಅದು ಯಾಕೆ ಇವರು ಇಟ್ಕೊಳ್ಳೋದಿಲ್ಲ? ಮತ್ತೆ ಇನ್ನೊಂದು, ಪ್ರತಿಯೊಬ್ಬರು ಈ ಆಕ್ಸಿಡೆಂಟ್ಗೋಸ್ಕರ ನಾನು ಹೇಳುವ ರೀತಿಯಲ್ಲಿ ನೀವು ಒಂದು ವಿಷಯಕ್ಕೆ ನೀವು ಪ್ರತಿಯೊಬ್ಬರು ವೀಕ್ಷಕರು ಈಗ ನೋಡ್ತಾ ಇದ್ದೀರಿ, ಒಂದು ಕಾರ್ನಲ್ಲಿ ಒಂದು ಪ್ಲಾಸ್ಟಿಕ್ ಅನ್ನು ಕ್ಯಾರಿ ಮಾಡಿ ಮತ್ತು 1-2 ಬಾಟಲ್ ನೀರು ಮತ್ತು ಫೈರ್ ಆಕ್ಸಿಡೆಂಟ್ ಆದಾಗ ಅದನ್ನು ನಂಗಿಸ್ಲಿಕ್ಕೆ ಇಕ್ವಿಪ್ಮೆಂಟ್ ಇದು ಇಷ್ಟು ಮತ್ತು ಫಸ್ಟ್ ಏಡ್ ಬಾಕ್ಸ್ ಇದು ಇಷ್ಟನ್ನು ಕರೆಕ್ಟಾಗಿ ಕ್ಯಾರಿ ಮಾಡಿದರೆ, ಒಂದು ವೇಳೆ ಯಾರಾದರೂ ಸತ್ತು ಒಂದು ಏನೋ ಒಂದು ಅಪಘಾತದಲ್ಲಿ ಗಾಯಾಳಾಗಿ ರಕ್ತ ಸೋರ್ತಾ ಇದ್ರೆ, ಇವರು ಕಾರಿಗೆಲ್ಲ ಕೊಳಕಾಗ್ತಾ ಇದ್ರೆ ಕೂಡಲೇ ಒಂದು ಪ್ಲಾಸ್ಟಿಕ್ ಅನ್ನು ಹಾಸಿ ಅವರನ್ನು ಎತ್ತಿ ಕಾರಲ್ಲಿ ಇಟ್ಟು ಒಂದು ನೆಕ್ಸ್ಟ್ ಇದಕ್ಕೆ ರಕ್ಷಿಸಬಹುದು. ಯಾಕಾಗುದಿಲ್ಲ? 108 ಅನ್ನೇ ಯಾಕೆ ಕಾಯ್ಬೇಕು? 108 ಅನ್ನೇ ಯಾಕೆ ಕಾಯ್ಬೇಕು? ಆಂಬುಲೆನ್ಸ್ ಅನ್ನೇ ಯಾಕೆ ಕಾಯ್ಬೇಕು? ಎಲ್ಲ ಸಿಟಿಗೆ ಹೋದ್ರೆ ಈಗ ಇದರಲ್ಲಿ ಸಕಲೇಶ್ಪುರ ಘಾಟಿಯಲ್ಲಿ ಕೆಲವೊಮ್ಮೆ ನಾವು ಮೊನ್ನೆ ಒಂದು ಇದಕ್ಕೆ ಹೋದೆವು, ರ್ಯಾಲಿಗೆ ಹೋಗಿದ್ದು. ಅಲ್ಲಿಂದ ವಾಪಸ್ ಬರುವಾಗ ನಮಗೆ 2 ವೀಲರ್ ಅವರು ಒಬ್ರು ಕೂಡ ಎದುರು ಬದ್ರು ಸಿಕ್ಲಿಲ್ಲ 1.5 ಗಂಟೆ ರಾತ್ರಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ಅದು ಇಳಿಯುವಾಗ ಲಾಸ್ಟಿಗೆ ಗೊತ್ತಾಯ್ತು ನಮಗೆ, ಫುಲ್ಲು ಕತ್ತಲೆ, ಯಾವುದು ಒಂದು ಸೇಫ್ಟಿ ಇಲ್ಲ. ಯಾರಾದ್ರೂ ಬಿದ್ರು, ಅವರು ಬೊಬ್ಬೆ ಹೊಡೆದ್ರು ಯಾರು ಕೇಳುವರಿಲ್ಲ. ಅದಕ್ಕೋಸ್ಕರ ಯಾರು 2 ವೀಲರ್ ಅವರು ರಾತ್ರಿಯಲ್ಲಿ ಬರುದಿಲ್ಲ ಅಲ್ಲಿ ಅಂತ. ಹಾಗೆ ನಾವೆಲ್ಲ ಗೊತ್ತಿಲ್ಲದೆ ಒಂದು ಜಾಗಕ್ಕೆ ಹೋದ್ರೆ ನೆಕ್ಸ್ಟ್ ಸೇಫ್ಟಿ ಮಾಡ್ತೇವೆ ನಾವು. ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೋಸ್ಕರ ಸಂಬಂಧಪಟ್ಟವರು ಇಲ್ಲಿದ್ದಾರೆ, ಅವರು ಸೇವೆ ಸಲ್ಲಿಸಿದವರು. ಇವತ್ತು ಏನಾಗ್ತದೆ, ಯುವ ಜನತೆ ಕೆಲವರು ಬೈಕ್ ಇಟ್ಕೊಂಡು ಹೋಗ್ತಾರೆ, ಅವ್ರದ್ದು ಲೈಸೆನ್ಸ್ ಇರ್ತದ, ಇದು ಯಾವ್ದು ಇರುದು, ಸೀದಾ ಇಟ್ಕೊಂಡು ಹೋಗ್ತಾರೆ. ಪೊಲೀಸಲ್ಲಿ ಇದ್ದಾರೆ ಅಂತ ಹೇಳಿದ್ಕೊಳ್ಳೆ ಇವನಿಗೆ ಸ್ವಲ್ಪ ಅಲರ್ಟ್ ಆಗ್ತಾರೆ, ಸ್ವಲ್ಪ ಆಕ್ಸಿಲೇಟರ್ ಆಟೋಮೆಟಿಕ್ ಜಾಸ್ತಿ ಆಗ್ತದೆ. ಇಂಥ ಆಕ್ಸಿಡೆಂಟ್ ಆದ ಕೆಲವು ಸಂದರ್ಭಗಳಿದೆ, ಬಹಳಷ್ಟು ನಿದರ್ಶನ ಇದೆ. ಮಣಿಪಾಲ್ ಡೌನ್ ಅಲ್ಲಿ ಬರುವ ನನ್ನ ಫ್ರೆಂಡಿನ ಮಗನೇ ಒಬ್ಬನಿಗೆ ಹಾಗೆ ಆಯ್ತು. ಡೌನ್ ಅಲ್ಲಿ ಇಬ್ರು ಬರ್ತಿದ್ರು 10-11 ಗಂಟೆ ರಾತ್ರಿಗೆ. ಅವ್ರು ಡಿವೈಡ್ ಹೊಡೆದ ಕಾರಣ ಅಂತ ಹೇಳಿದ್ರೆ, ಅಲ್ಲಿ ಪೊಲೀಸ್ ಜೀಪ್ ಅವ್ರು ನಿಂತಿದ್ದಾರೆ, ಅವ್ರನ್ನ ತಪ್ಪಿಸಬೇಕು ಅನ್ನೋ ರೀತಿಯಲ್ಲಿ ಇವ್ರು ಸೀದಾ ಬಂದ್ರು, ಡಿವೈಡರ್ಗೆ ಹೊಡೆದು ಬಹಳಷ್ಟು ಸೀರಿಯಸ್ ಆಗಿ ಇಂಜೂರ್ ಆಗಿ. ಹಾಗಾಗಿ ಇದರ ಬಗ್ಗೆ ಯುವಜನತೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿಕೊಳ್ಬೇಕು. ಯುವಜನತೆ ಮತ್ತೆ ಇನ್ನೊಂದು, ಈಗ ಅದೊಂದು ಈ ಸೂಪರ್ ಬೈಕ್ ಕೆಲವೆಲ್ಲ ಬರ್ಲಿಕ್ಕೆ ಹೋಗಿ ಯಾರು ಒಂದು ತಿರುಗಾಡುವುದೇ ಇರುವಂತ ರೀತಿಯಲ್ಲಿ ಆಗಿದೆ. ಅದು ಸುಯಿ ಅಂತೇಳಿ ಹೋಗುವಾಗ ರಾಕೆಟ್ ತರ ಹೋಗುತ್ತೆ.
ಅದರಲ್ಲಿ ಮತ್ತೆ ರೇಸ್. ಯಾಕ್ರಿ ನಿಮ್ಮ ಮಕ್ಕಳಿಗೆಲ್ಲ ಆ ಸೂಪರ್ ಬೈಕ್ ಅದು ಇದನ್ನೆಲ್ಲ ತೆಗೆದುಕೊಟ್ಟು ಅವ್ರನ್ನ ಪಾಳ್ ಬಾವಿಯಲ್ಲಿ ದೂಡ್ತೀರಿ? ನಾನು ಕೇಳುದು, ಅವರು ತೆಗೆದುಕೊಟ್ಟವ್ರು ಎಲ್ಲ ನಾರ್ತ್ ಇಂಡಿಯಾದಲ್ಲಿ ಇರ್ತಾರೆ, ಇಲ್ಲಿ ಮಗ ಎಲ್ಲೋ ಮಣಿಪಾಲದಲ್ಲಿ ಎಲ್ಲೋ MIT ಅಲ್ಲಿ ಎಲ್ಲಾದ್ರೂ ಕಲಿತಾ ಇರ್ತಾನೆ, ಇವನು ಬಿದ್ದು ಸತ್ರು. ಎಷ್ಟು ಇನ್ಸಿಡೆಂಟ್ ಆಗ್ಲಿಲ್ಲ ಹಾಗೆ? ಆ ಸೂಪರ್ ಬೈಕ್ ಇದು ವ್ಯಾಲ್ಯೂ ಎಷ್ಟು? ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಟ್ಟು ಆ ಸೂಪರ್ ಬೈಕ್ ತೆಗೆದುಕೊಡೋದಕ್ಕಿಂತ ಒಂದು ಬಡವರಿಗೆ ಯಾರಿಗಾದ್ರೂ ಮನೆ ಕಟ್ಟಿಕೊಡ್ರಿ, ಪುಣ್ಯ ಬರ್ತದೆ, 10 ಮನೆ ಬರ್ತದೆ, ಕಟ್ಟಿಕೊಡ್ಬೋದು ನೀವು. ಯಾಕೆ ಅವ್ರನ್ನ ಬೈಕು ತೆಗೆದುಕೊಡೋದಲ್ದೆ ಅವನಿಗೆ ಪಾಕೆಟ್ ಮನಿ ಕೊಟ್ಟು ಗಾಂಜಾ ಹೇಳ್ಕೊಂಡು ಅಷ್ಟು ಸ್ಪೀಡ್ ಆಗಿ ಹೋಗಿ ಇದನ್ನ ಮೊದಲು ಕಂಟ್ರೋಲ್ ಮಾಡಬೇಕು. ಯಾರು ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ CC ಕ್ಯಾಮರಾದಲ್ಲಿ ನೋಡಿದ್ರೆ ನೆಕ್ಸ್ಟ್ ಇದರಲ್ಲಿ ಅವರನ್ನು ಅಡ್ಡ ಹಾಕಿ ಅವರ ಮೇಲೆ ಬೈಕ್ ಅನ್ನು ಫುಲ್ ಸೀಸೆ ಮಾಡ್ಬೇಕು, ಅವ್ರಿಗೆ ವಾಪಸ್ ಕೊಡಬಾರ್ದು. ಅಂತ ರೀತಿಯಲ್ಲಿ ಮಾಡಿದ್ರೆ ಆಕ್ಸಿಡೆಂಟ್ ಗ್ಯಾರಂಟಿ ಕಂಟ್ರೋಲ್ ಆಗ್ತದೆ. ನಾವು ಅಲರ್ಟ್ ಇದ್ರೆ ಮಾತ್ರ ಅಲ್ಲ, ಎದುರಿನವನು ಕೂಡ ತಪ್ಪು ಮಾಡಬಾರ್ದು. ನಾವು ಎಷ್ಟೇ ಜಾಗೃತಿಯಲ್ಲಿ ಹೋದ್ರು. ಮತ್ತೆ ಕೆಲವೊಮ್ಮೆ ನೋಡಿ ಕೊರಂಕ್ರಪಾಡಿ ಜಂಕ್ಷನ್ ಹತ್ರ ಆ ಒನ್ ವೇಲಿ ಎಷ್ಟು ನಿಧಾನವಾಗಿ ಒನ್ ವೇಲಿ ಬಂದ್ರೆ ತೊಂದ್ರೆ ಇಲ್ಲ ಅಣ್ಣ. ಇವರು ಮಿಡ್ಲಲ್ಲಿ ತುಂಬಾ ಫಾಸ್ಟ್ ಅಲ್ಲಿ ರಾಜರೋಷದಲ್ಲಿ ಯಾಕೆ ಹಾಗೆಲ್ಲ ಮಾಡ್ತಾರೆ ಅವರು? ಮತ್ತೆ ಇನ್ನೊಂದು ಸರ್ವಿಸ್ ರೋಡ್ ಸರಿಯಾಗಿ ಆಗದೆ ಇವರು ಟೋಲ್ ಗೇಟ್ ಯಾವ್ದನ್ನು ಮಾಡಬಾರ್ದ್ರಿ. ಸರ್ವಿಸ್ ರೋಡ್ ಕರೆಕ್ಟ್ ಆದ ಮೇಲೆ ಇವರಿಗೆ ಒಂದು ಇರ್ತದೆ ಒಂದು ಟೋಲ್ ತಕೊಳ್ಳೋದಕ್ಕೆ. ಯಾಕೆ ಯಾವ್ದು ಸರಿಕಟ್ಟು ಇಲ್ಲದೆ ಅರ್ಜೆಂಟ್ ಆಗಿ ಏಕಾಏಕಿ ಯಾಕೆ ಇದು ಮಾಡ್ತಾರೆ? ಈ ಕುರಿತಾಗಿ ನಿತ್ಯಾನಂದ ಒಳಕಾಡೋರು ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಈ ಒಂದು ಈಗಾಗಲೇ ನಡೀತಾ ಇರ್ತಕ್ಕಂಥ ಅಪಘಾತಗಳಾಗಿರ್ಬೋದು ಅಥವಾ ಈ ಮಟ್ಟದಲ್ಲಿ ಮಾತನಾಡಬೇಕಾದ್ರೆ ಸಾರ್ವಜನಿಕರು ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆ? ಈಗ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕಾದ್ರೆ ರಸ್ತೆ ಸರಿ ಇರಬೇಕು. ರಸ್ತೆ ಸರಿ ಇಲ್ಲದಿದ್ದರೆ ಸಾರ್ವಜನಿಕರು ಯೋಜನೆ ಮಾಡಿ ಏನು ಪ್ರಯೋಜನ? ಮೊದಲಾಗಿ ನಾನು ಹೇಳೋದಂತ ಹೇಳಿದ್ರೆ ಈ ಇಂಜಿನಿಯರ್ಸ್ ಸರಿ ಇರಬೇಕು. ಕಾಂಟ್ರಾಕ್ಟರ್ನವರು 60-40 ಅಂದ್ರೆ 40 ಭಾಗದಷ್ಟು ಕೆಲಸ 60 ಭಾಗದಷ್ಟು ಅವರಿಗೆ ಕೊಡ್ಲಿಕ್ಕೆ, ಯಾಕಂದ್ರೆ ಉಪಾಯ ಇಲ್ಲ ಅವರಿಗೆ. ಪರ್ಸೆಂಟೇಜ್ ಕೊಡದೇ ಇದ್ರೆ ಅವರು ಕೆಲಸ ಮಾಡ್ಲಿಕ್ಕೆ ಮುಟ್ಟುದಿಲ್ಲ. ಹಾಗಿರುವಾಗ ಇಲ್ಲಿಯ ಜನರಿಗೆ ಡಾಮರ್ ಹಾಕುವಾಗ ಇದು ಕಲ್ಲು ಅದರ ಜಲ್ಲಿ ಉಂಟಲ್ಲ ಕಪ್ಪಾದ್ರೆ ಆಯ್ತು ಅಷ್ಟೇ. ಕಪ್ಪಾದ್ರೆ ಡಾಮರ್ ಅಂತ ಲೆಕ್ಕ. ಅದಕ್ಕೆ ಆಯಿಲ್ ಹಾಕಿ ಮಡ್ಡಿ ಆಯಿಲ್ ಹಾಕಿ ಏನು ಬೇಕಾದ್ರೆ ಹಾಕಿ, ಅದು ಇಲ್ಲಿಯ ಒಂದು ಸಮಸ್ಯೆಗಳು. ಅದನ್ನು ಸರಿಪಡಿಸಬೇಕಾದ್ರೆ ನಮ್ಮ ಇಲ್ಲಿಯ ಇಂಜಿನಿಯರ್ಸು ಮತ್ತೆ ಸರ್ಕಾರ ಸರಿ ಇದ್ರೆ ಮಾತ್ರ ಜನರು ಎಚ್ಚೆತ್ತುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸರ್ಕಾರ ಇದಕ್ಕೆ ಯಾವ ರೀತಿಯಾದ ಪರಿಹಾರವನ್ನ ಕೊಡದೇ ಇದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ? ರಸ್ತೆಯ ಕಳಪೆ ಹೋಗ್ಲಿಕ್ಕೆ ಆಗದಿದ್ರೆ ಜನರು ಎಷ್ಟು ಪ್ರತಿಭಟನೆ ಮಾಡಬೇಕು, ಎಷ್ಟು ಮನವಿ ಕೊಡಬೇಕು, ಎಷ್ಟು ಬೇಕಾದ್ರೆ ಮಾಡಿದ್ರೆ ಅದು ಆಗ್ತಾ ಇಲ್ಲ. ಕೊನೆಯದಾಗಿ ಒಂದು ಕೇಳ್ತೇನೆ, ಈ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಡಾಂಬರ್ ರೋಡ್ ಅನ್ನ ಚಾಪೆ ತರ ಮಾಡಿಸಿ ಎತ್ಕೊಂಡು ಹೋಗಿದ್ರು. ಡಾಂಬರ್ ರೋಡ್ ಅಂತಹ ಪರಿಸ್ಥಿತಿ ದಕ್ಷಿಣ ಕನ್ನಡದಲ್ಲಿ ನಿರ್ಮಾಣ ಆಗ್ಬೋದಾ? ಈಗ ನಮ್ಮ NDA ನೇತೃತ್ವ ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರು ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲವೂ ಕೂಡ ಕಾಂಕ್ರೀಟೀಕರಣ ಆಗಬೇಕು ಅನ್ನುವಂಥ ಇರೋದ್ರಿಂದ ಎಲ್ಲ ಕಡೆಯೂ ಕಾಂಕ್ರೀಟೀಕರಣ ಆಗ್ತದೆ. ಅದನ್ನೇ ಈಗ ರಾಜ್ಯ ಹೆದ್ದಾರಿ ಕೂಡ ಅದೇ ಮಾದರಿಯಲ್ಲಿ ಆದರೆ ಲೋಕಲ್ ರಸ್ತೆಗಳು ಕೂಡ ಸ್ವಲ್ಪವೇ ಆಗಲೇಬೇಕಿದೆ. ಅದು ಒಂದು ಒಳ್ಳೆಯ ಗುಣಮಟ್ಟದಲ್ಲಿ ರಸ್ತೆಗಳು ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಇನ್ನೊಂದು ವಿಚಾರಗಳನ್ನೇ ನಿತ್ಯಾನಂದ ಒಳಕಾಡ್ರವರು ಹೇಳಿದರು, ಗುಣಮಟ್ಟವನ್ನು ಕೂಡ ನಾವು ಖಂಡಿತವಾಗಿ ಅದನ್ನು ಪರೀಕ್ಷಿಸಬೇಕು. ಇವತ್ತು ನಾವು ಭಾಳಷ್ಟು ಕಡೆ ಕಳಪೆ ಕಾಮಗಾರಿಗಳು ಆಗುವಾಗ ಅಲ್ಲಿಯ ಯುವಕರು ಸಂಘ ಸಂಸ್ಥೆಗಳು ಸೇರೋದು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ನಾವು ನೋಡಿರ್ಬೋದು ನಗರಸಭೆ ವ್ಯಾಪ್ತಿಯಲ್ಲೇ ಆಗಿದೆ ಒಂದೆರಡು ರಸ್ತೆಗಳು. ಮೊನ್ನೆ ಒಂದು ಕೊಡವೂರು ಕಡೆ ಆಯಿತು, ಇನ್ನೊಂದು ಕಡೆ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ನಿಲ್ಲಿಸಿ ಅದನ್ನು ಟೆಸ್ಟ್ ಮಾಡಿ ಕ್ವಾಲಿಟಿ ಟೆಸ್ಟ್ ಎಲ್ಲ ಇಂಜಿನಿಯರ್ಸ್ ಸ್ಪಾಟಿಗೆ ಕಳಿಸಿ ಲೈವ್ ಮಾಡಿದ್ದಾರೆ. ಅದೆಲ್ಲ ಒಳ್ಳೆಯ ಬೆಳವಣಿಗೆ. ಇವತ್ತು ಮಧ್ಯಾಹ್ನ ನಾವು ಇಂಜಿನಿಯರ್ ಅನ್ನು ಕರೆಸಿ ತೋರಿಸಿದೆವು, ಕಾಮಗಾರಿ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಎಲ್ಲಿ ಧೂಮಾವತಿ ರಸ್ತೆ 10 ಫೀಟ್ ರಸ್ತೆ ಅವರು ಕಾಂಕ್ರೀಟ್ ಮಾಡ್ಲಿಕ್ಕೆ ಹೋಗಿ ಇವತ್ತು 2 ಗಾಡಿ ಪಾಸ್ ಆಗ್ತಾ ಇಲ್ಲ. ಅದ್ರ ಮೇಲೆ ಸೈಡಿಗೆ ಹೋದ್ರೆ ಬೀಳ್ತದೆ ಗಾಡಿ. ಆ ತರದಲ್ಲಿ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ತೋರಿಸಿದ್ದೇವೆ ನಾವು. ಏನು ಬರ ಇತ್ತು, ಮರಳಿನ ಸಮಸ್ಯೆಯಿಂದಾಗಿ ಸ್ವಯಂಕೃತ ಅದು ನಾವು ಕ್ರಿಯೇಟೆಡ್ ಆ ಸಮಸ್ಯೆಯಿಂದಾಗಿ ಇವತ್ತು ಜಲ್ಲಿಯ ಮಿಶ್ರಣವನ್ನ ಮಾಡಿ ಕಾಂಕ್ರೀಟೀಕರಣ ಮಾಡಿದ್ದಾರೆ ಬಹಳಷ್ಟು ಕಡೆ. ಕೆಲವು ಕಡೆ ಜಲ್ಲಿ ಪೌಡರ್ ಹಾಕ್ತಿದ್ದಾರೆ, ಅದು ಸರಿಯಲ್ಲ. ಅದು ಯಾವ ತರ ಅಲ್ಲೇ ಮಿಕ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡಿ ತಂದು ಸುರಿತಾ ಇದ್ದಾರೆ. ಒಂದು ಯುವಕರು ಅದು ಮೆಚ್ಚುಗೆ ಪಡುವಂತಹ ಒಂದು ಕೆಲಸ. ಹಾಗಾಗಿ ಡಸ್ಟ್ ಅದು ಯೂಸ್ ಮಾಡೋ ಯೋಗ್ಯತೆ ಅಲ್ಲ. ಎಲ್ಲರೂ ಅವೇರ್ನೆಸ್ ಆದ್ರೆ ಈ ಬಗ್ಗೆ ಕ್ವಾಲಿಟಿ ಕಂಟ್ರೋಲ್ ಇನ್ನಷ್ಟು ಒಳ್ಳೇದಾಗ್ತದೆ. ನಮ್ಮ ರಸ್ತೆಗಳನ್ನ ನಾವೇ ಒಳ್ಳೆ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಆಗ್ತದೆ. ಮತ್ತೆ ರಸ್ತೆಯಲ್ಲಿ
ವ್ಯವಸ್ಥೆಗಳನ್ನು ಸುರಕ್ಷಾ ಕ್ರಮಗಳನ್ನು ನಾವು ಬಹಳಷ್ಟು ಪಾಲಿಸಬೇಕಾಗ್ತದೆ. ಎಲ್ಲರೂ ಅರ್ಜೆಂಟಲ್ಲಿ ಇರ್ತಾರೆ, ಸಮಯ ಇರುವುದಿಲ್ಲ. ಆದ್ರೂ ಕೂಡ ಸ್ವಲ್ಪ ಜಾಗ್ರತೆಯಾಗಿ ಹರೀಶ್ ಕಣಿಯವರು ಈ ಕುರಿತಾಗಿ ಕೊನೆಯದಾಗಿ ಏನ್ ಹೇಳ್ತಾರೆ? ಸರ್ಕಾರ ಈ ರೀತಿ ವಿಫಲವಾಗಿರ್ಬೋದು, ಈಗ ಗುತ್ತಿಗೆದಾರರ ಮೇಲೆ ಹಾಕಿ, ಅವರು ಇವರ ಮೇಲೆ ಹಾಕಿ, ಇವರು ಅವರ ಮೇಲೆ ಹಾಕಿ, ಒಬ್ಬರಿಗೊಬ್ಬರು ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಇನ್ನು ಕೂಡ ಇಲ್ಲಿ ವ್ಯವಸ್ಥೆಗಳು ಯಾವುದು ಕೂಡ ಪರಿಪೂರ್ಣವಾಗಿ ಆಗ್ತಿಲ್ಲ. ಈ ಬಗ್ಗೆ ಕೊನೆಯದಾಗಿ ಏನ್ ಹೇಳ್ತಾರೆ ಸರ್? ಏನಿಲ್ಲ, ಜನಪ್ರತಿನಿಧಿಗಳು ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದಲ್ಲಿ ಇಂತಹ ಏನು ಅಪಘಾತ ಅವಘಡಗಳು ಖಂಡಿತವಾಗಿಯೂ ಮುಂದಕ್ಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಥಮತವಾಗಿ ನಮಗೆ ಒಂದು ಟಾರ್ಗೆಟ್ ಏನಿದ್ರು ಇಟ್ಕೊಂಡಿರ್ತೇವೆ, ಅದನ್ನ ಆ ಸಮಯದಲ್ಲಿ ಮುಗಿಸುವಂತಹ ಕೆಲಸವನ್ನ ನಾವು ಜನಪ್ರತಿನಿಧಿಗಳಾದವರು ಮಾಡಿದಲ್ಲಿ ಖಂಡಿತವಾಗಿ ಇದರಿಂದ ಮುಕ್ತಿ ಸಾಧ್ಯ. ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿಗಳು ಕೂಡ ಸ್ಪಂದಿಸಬೇಕು. ಮತ್ತು ಇನ್ನೂ ಕೂಡ ಕಾಲ ಮಿಂಚಿಲ್ಲ ಸರ್. ಈಗ ಕಟ್ಪಾಡಿ ಮತ್ತು ಅಂಬಲ್ಪಾಡಿ ಜಂಕ್ಷನ್ ಇಂಥ ಜಾಗದಲ್ಲೆಲ್ಲ ಒಂದೊಂದು ಅಂಡರ್ ಪಾಸಿಂಗ್ ಮಾಡ್ಲಿ, ಮಕ್ಕಳು ದಾಟ್ಲಿಕ್ಕೆ ಯಾಕಾಗಬಾರ್ದು? ಇನ್ನೂ ಮಾಡ್ಬೋದು. ಒಣ ಪ್ರತಿಷ್ಠೆಯನ್ನು ಬಿಟ್ಟು ಎಲ್ಲರೂ ಒಂದೇ ಅಂತೇಳಿ ಇದ್ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ನಮ್ಮ ಈಗೋ ಪ್ರಾಬ್ಲಮ್ ಇದೆ. ವಿಷಯವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ಜನಸಾಮಾನ್ಯರ ರೊಚ್ಚಿಗೆ ಮತ್ತೆ ಪ್ರತಿಭಟನೆಗಳನ್ನ ಮಾಡುವ ಪ್ರತಿಭಟನೆಯಿಂದ ಪ್ರಯೋಜನ ಇಲ್ಲ. ಅದೇ ಜನಸಾಮಾನ್ಯ ಬಂದು ಒಂದು ಎರಡು ಗುಂಡಿ ಮುಚ್ಚಿದ್ರೆ ನಮ್ಮ ನಿತ್ಯಾನಂದ ಕೆಲವೊಮ್ಮೆ ನಿರ್ಲಕ್ಷ್ಯ ಈ ರೀತಿಯಾದ ಅಪಘಾತಗಳು ನಡೆದಾಗ, ಸಾವು ನೋವುಗಳು ನಡೆದಾಗ ಆವಾಗ್ಲಾದ್ರೂ ಸರ್ಕಾರದ ಕಿವಿಗೆ ಇದು ತಟ್ಟೆತ್ತ ಸರ್ಕಾರಕ್ಕೆ ಈ ಜನಪ್ರತಿನಿಧಿಗಳ ಈ ಸಂಚಾರಿಗಳ ಒಂದು ಅಲ್ಲಿ ಏನು ಸಂಚಾರ ಮಾಡಿ ಅವರ ಬವಣೆ ಒಂದು ಏನಾದ್ರೂ ಅವರಿಗೆ ಕೇಳುತ್ತಾ ಅನ್ನೋದನ್ನಷ್ಟೇ ನಾವೀಗ ಕಾದ್ ನೋಡಬೇಕಾಗಿದೆ. ಈ ಮೂಲಕವಾಗಿ ಆಗ್ಬಹುದಾ ಅದನ್ನ ಕೂಡ ಕಾದ್ ನೋಡೋಣ. ಎಸ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ 4 ಅತಿಥಿಗಳಿಗೂ ಕೂಡ ಧನ್ಯವಾದಗಳು ಸರ್. ಎಸ್, ಈ ಕುರಿತಾಗಿ ಸಾವಿನ ದಾರಿಯ ಕುರಿತಾಗಿ ಇಷ್ಟೊತ್ತು ನಾವು ಚರ್ಚೆಯನ್ನ ಮಾಡ್ತಿದ್ವಿ. ಎಸ್, ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ಅಥವಾ ರಾಜ್ಯ ಹೆದ್ದಾರಿಗಳಾಗಿರ್ಬೋದು ಅಭಿವೃದ್ಧಿಯನ್ನ ಕಾಣದೆ ಯಶಸ್ಸು ಕಾಣುವಲ್ಲಿ ವಿಫಲವಾಗಿ ಈಗ ಹಲವಾರು ಅಪಘಾತಗಳಾಗಿರ್ಬೋದು ಹಾಗೂ ಈ ಕುರಿತಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸೂಚಿತವಾದ ನಾಮಫಲಕಗಳನ್ನು ಕೂಡ ಇಡದೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಾಗಿರ್ಬೋದು ರಾಜ್ಯ ಹೆದ್ದಾರಿಗಳಲ್ಲಾಗಿರ್ಬೋದು ನಾಮಫಲಕಗಳು ಕೂಡ ಇಲ್ಲದೆ ಅಲ್ಲಿ ಸಂಚಾರಕ್ಕೆ ತುಂಬಾ ಅಡಚಣೆ ಆಗ್ತಾ ಇರ್ತಕ್ಕಂಥದ್ದು ಕೂಡ ಈಗ ನಾವು ನೋಡಿದ್ದೇವೆ ಆಲ್ರೆಡಿ. ಈಗಾಗಲೇ ಅದರಿಂದಲೂ ಕೂಡ ಹಲವಾರು ಅಪಘಾತಗಳಾಗಿರೋದು ಕೂಡ ಕಂಡು ಬಂದಿದೆ. ಈ ಕುರಿತಾಗಿ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಕೂಡ ಈ ಕೂಗು ಕೇಳಿ ಬರ್ತಾ ಇದೆ. ಆ ಎಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಹಾಕೋದಾಗ್ಲಿ, ಅಲ್ಲಿಯ ನಾಯಕರುಗಳ ಮೇಲೆ ಹಾಕೋದಾಗ್ಲಿ, ಸರ್ಕಾರದ ಮೇಲೆ ಹೊಣೆಯನ್ನು ಹೊರಿಸುವುದಾಗ್ಲಿ, ಎಲ್ಲವನ್ನ ಮಾಡುವುದನ್ನ ಬಿಟ್ಟು ಸಾರ್ವಜನಿಕರು ಕೂಡ ಸ್ವಲ್ಪ ಇದ್ರ ಬಗ್ಗೆ ಕೇರ್ ತಗೊಳ್ಬೇಕು. ಆಗ ಮಾತ್ರ ಎಲ್ಲವೂ ಕೂಡ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಈ ಒಂದು ಚರ್ಚೆಯ ಕುರಿತಾಗಿ ಈಗಾಗಲೇ ಹಲವಾರು ವೀಕ್ಷಕರು ನೀವು ನೋಡ್ತಾನೆ ಇದ್ದೀರಾ ಹಲವಾರು ಬಾರಿ ಈ ಕುರಿತಾಗಿ ನಾವು ಕಾರ್ಯಕ್ರಮವನ್ನು ಬಿತ್ತರಿಸಿದ್ದೇವೆ. ಈ ಮುಖಾಂತರವಾಗಿ ಆದ್ರೂ ಕೂಡ ಇನ್ನು ಮುಂದೆ ಆದ್ರೂ ಇಂತಹ ಅಪಘಾತಗಳಾಗುವಂಥದ್ದು ನಿಲ್ಲಲಿ, ಸಾವು ನೋವುಗಳು ಇಲ್ಲಿಗೆ ಫುಲ್ ಸ್ಟಾಪ್ ಆಗಲಿ, ಎಲ್ಲ ಇಲ್ಲಿಗೆ ಕೂಡ ವಿರಾಮವನ್ನು ತೆಗೆದುಕೊಳ್ಳಿ ಅನ್ನೋದಷ್ಟೇ ಕೂಡ ನಮ್ಮ ಆಶಯ. ಎಸ್, ಇದೇ ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.